ನಮಸ್ತೆ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಂದು ನಾವು ತಗೊಂಡು ಬಂದ ವಿಷಯ ಎಂದಕ್ಕಿಂತ ಸಮಸ್ಯೆ, ಬಹಳ ದೊಡ್ಡ ಸಮಸ್ಯೆ. ಉಡುಪಿ ತಾಲೂಕಿನ ಕಟಪಾಡಿ ಪೇಟೆಯ ಹೃದಯ ಭಾಗದಲ್ಲಿರುವಂಥ ಒಂದು ಸಮಸ್ಯೆ. ಕಟಪಾಡಿ ಪೇಟೆ ಬೆಳೀತಾ ಬರ್ತಾ ಇದೆ. ಅದಕ್ಕೆ ಈ ಪೇಟೆಯನ್ನು ನಾವು ಗಮನಿಸುವುದಾದರೆ ಕಿರಿದಾಗ್ತಾ ಇದೆ. ಅಲ್ಲಿ ಇರುವಂತಹ ಜನಸಂದಣಿ ಇರ್ಬೋದು, ಅಲ್ಲಿರುವಂಥ ಪಾರ್ಕಿಂಗ್ ವ್ಯವಸ್ಥೆ, ಬಸ್ ಸ್ಟ್ಯಾಂಡ್ ವ್ಯವಸ್ಥೆ, ಒಂದಲ್ಲ ಒಂದು ಸಮಸ್ಯೆಗಳು ಜನರಿಗೆ ಆಗ್ಬೋದು, ಅಲ್ಲಿ ಬರುವಂಥ ಎಲ್ಲರಿಗೂ ತೊಂದರೆ ಉಂಟು ಮಾಡ್ತದೆ. ಇದರ ಬಗ್ಗೆ ನಾವು ಒಂದು ವರದಿ ಇದೆ. ಈ ವರದಿ ನಂತರ ನಾವು ಚರ್ಚೆ ವಿಶ್ಲೇಷಣೆ ಮಾಡಲಿಕ್ಕಿದ್ದೇವೆ. ನನ್ನೊಂದಿಗೆ ಅತಿಥಿಗಳು ಕೂಡ ಇದ್ದಾರೆ. ಆ ವರದಿ ಏನಿದೆ, ಅಲ್ಲಿಯ ಸಮಸ್ಯೆ ಏನು ಅಂತ ನೋಡ್ಕೊಂಡು ಬರೋಣ. ಕಟಪಾಡಿ ಗ್ರಾಮ ಪಂಚಾಯತ್ ಬಸ್ ತಂಗುದಾಣ ನಿರ್ಮಾಣ ಮಾಡಿಕೊಟ್ರು. ಬಸ್ ತಂಗುದಾಣದಲ್ಲಿ ಬಸ್ ನಿಲುಗಡೆ ಮಾಡದೆ ಎಲ್ಲೆಂದರಲ್ಲಿ ಪ್ರಯಾಣಿಕರನ್ನ ಹತ್ತಿಸಿ ಬಸ್ ಚಾಲಕರು ಪದೇ ಪದೇ ಅಪಘಾತಗಳಿಗೆ ಕಾರಣರಾಗ್ತಾ ಇದ್ದಾರೆ. ಈ ಬಗ್ಗೆ ಯಾರು ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಹೌದು, ಕಟಪಾಡಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆದ ನಂತರ ಕಟಪಾಡಿಯ ಜನರು ನಿತ್ಯ ಕಿರಿಕಿರಿಯನ್ನ ಅನುಭವಿಸ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ಪ್ರಯಾಣಿಕರನ್ನ ಹತ್ತಿಸಿಕೊಳ್ಳುವ ಬಸ್ ಚಾಲಕರು, ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡುವ ಗ್ರಾಹಕರು. ಇದರಿಂದ ಕಟಪಾಡಿ ಪರಿಸರದಲ್ಲಿ ಪದೇ ಪದೇ ಅಪಘಾತ ಸಂಭವಿಸ್ತಾ ಇದ್ದು, ಗ್ರಾಮ ಪಂಚಾಯತ್ ಆಗಲಿ ಪೊಲೀಸ್ ಇಲಾಖೆಯಾಗಲಿ ಸೂಕ್ತ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಎಂಬುದು ಸಾರ್ವಜನಿಕರ ಆರೋಪ. ಕಟಪಾಡಿ ಗ್ರಾಮ ಪಂಚಾಯತ್ ಸುಸಜ್ಜಿತ ಬಸ್ ತಂಗುದಾಣ ನಿರ್ಮಾಣ ಮಾಡಿಕೊಟ್ಟಿದೆ. ಬಸ್ ಚಾಲಕರು ಬಸ್ಸು ತಂಗುದಾಣದಲ್ಲಿ ಬಸ್ಸು ನಿಲುಗಡೆ ಮಾಡದೆ ಎಲ್ಲೆಂದರಲ್ಲಿ ಬಸ್ಸುಗಳನ್ನ ನಿಲುಗಡೆ ಮಾಡೋದ್ರಿಂದ ಪದೇ ಪದೇ ಈ ಭಾಗದಲ್ಲಿ ಅಪಘಾತ ಸಂಭವಿಸ್ತಾ ಇದ್ದು, ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರೂ ಏನು ಪ್ರಯೋಜನವಾಗಲಿಲ್ಲ. ಬಸ್ ಚಾಲಕರು ಪೊಲೀಸರ ಮಾತಿಗೆ ಬೆಲೆ ಕೊಡದೆ ಸಿಕ್ಕಲ್ಲಿ ಬಸ್ಸು ನಿಲುಗಡೆ ಮಾಡಿ ಪೊಲೀಸರಿಗೆ ಸವಾಲೆಸೆದಿದ್ದಾರೆ. ಕಟಪಾಡಿ ಪರಿಸರದಲ್ಲಿ ಅಪಘಾತಗಳ ಸರಣಿ ಅಂತಲೇ ಹೇಳ್ಬೋದು. ಇಂಥ ಒಂದು ಜಾಗದಲ್ಲಿ ನಮ್ಮ ಕಟಪಾಡಿಯ ಒಂದು ಗ್ರಾಮ ಪಂಚಾಯತ್ ಬಿಲ್ಡಿಂಗ್ನ ಎದುರುಗಡೆ ಬೇಕಾಬಿಟ್ಟಿಯಾಗಿ ಇತ್ತೀಚೆಗೆ ಬಸ್ಸುಗಳು ನಿಂತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಉಂಟು. ಈ ಬಸ್ಸು ತಂಗುದಾಣವನ್ನು ನಿರ್ಮಿಸಿದ ನಂತರವೂ ಆ ಬಸ್ಸುಗಳು ಅಲ್ಲಿ ನಿಲ್ಲುವುದಂದರೆ ಭಾಳ ವಿಪರ್ಯಾಸ. ಇದನ್ನು ಪಂಚಾಯತ್ನವರು ಹೇಳಿದರೂ ಬಂದ್ ಮಾಡೋದಿಲ್ಲ, ಪೊಲೀಸರು ನೋಟಿಸ್ ಕೊಟ್ಟರು ಬಸ್ಸಿನವರು ಬಂದ್ ಮಾಡೋದಿಲ್ಲ. ಹಾಗಾದರೆ ಈ ಒಂದು ಸಮಸ್ಯೆಯನ್ನು ಪರಿಹರಿಸೋರು ಯಾರು ಅಂತ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಹೀಗಿರುವಾಗ ಇನ್ನು ಮುಂದಿನ ದಿನಗಳಲ್ಲಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಸರ್ಕಾರಿ ಇಲಾಖೆ ಈ ಬಸ್ಸುಗಳನ್ನು ತಂಗುದಾಣದಲ್ಲಿ ನಿಲ್ಲುವ ಹಾಗೆ ಮಾಡಬೇಕಂತ ನಾನು ಕೇಳ್ಕೊಳ್ತಿದ್ದೆ. ಪ್ರಸ್ತುತ ಬಸ್ಸು ತಂಗುದಾಣ ಸ್ಥಳೀಯರ ಗ್ರಾಹಕರ ಪಾರ್ಕಿಂಗ್ ಸಲುವಾಗಿ ಪರಿವರ್ತನೆಗೊಂಡಿದೆ. ಬೆಳಗಿನ ಸಮಯದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗುವ ಯುವಕ ಯುವತಿಯರು ಬಸ್ಸು ಹತ್ತುವುದೇ ಸಾಹಸದ ಕೆಲಸವಾಗಿ ಬಿಟ್ಟಿದೆ. ಕಟಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ವಿಸ್ ನಿಲ್ದಾಣದ ಒಳಗಿಂದ ಉಡುಪಿ ಶಿರುವ ಮಂಚಕಲ್ ಅಥವಾ ಬ್ಯಾಂಗ್ಳೂರು ಟು ಉಡುಪಿ ಹೋಗುವಂಥ ಬಸ್ಸುಗಳನ್ನ ಸರ್ವಿಸ್ ನೋಡಲೇ ಬಿಡಬೇಕು ಅನ್ನೋ ಕೂಗು ಕೇಳಿ ಬಂದ ಹಿನ್ನೆಲೆಯಲ್ಲಿ ಗ್ರಾಮ ಸಭೆಯಲ್ಲಿ ನಿರ್ಣಯ ಆದ ನಂತರ ಎಲ್ಲರ ಬಸ್ಸುಗಳನ್ನು ಸರ್ವಿಸ್ ರಸ್ತೆಯಲ್ಲಿ ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಇದಾದ ಕೂಡಲೇ ಅಲ್ಲಿ ಕೆಳಗಡೆ ಒಂದು ಸುಸಜ್ಜಿತವಾದ ಬಸ್ಸು ನಿಲ್ದಾಣವನ್ನು ಈಗಾಗಲೇ ರಚನೆ ಮಾಡಿದ್ದೇವೆ. ಈ ಕೆಲವು ಬಸ್ಸಿನವರು ಪಂಚಾಯತ್ನ ಎದುರುಗಡೆ ಹಿಂದೆ ತಂದು 4-5 ಬಸ್ಸುಗಳನ್ನು ಒಟ್ಟೊಟ್ಟಿಗೆ ಇಟ್ಟು ಅಲ್ಲಿ ಬರುವ ಜನರಿಗೆ, ಬೇರೆ ವಾಹನಗಳಿಗೆ ತುಂಬ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಈಗಾಗಲೇ ಪೊಲೀಸ್ ಇಲಾಖೆಯವರಿಗೂ ಸಹ ಗಮನಕ್ಕೆ ತರಲಾಗಿದೆ. ಇನ್ನು ಯಾವುದೇ ಬಸ್ಸುಗಳು ಬಂದಲ್ಲಿ ಅದನ್ನು ಬಸ್ ಸ್ಟ್ಯಾಂಡ್ ನಿರ್ಮಿಸತಕ್ಕಂಥ ಬಸ್ ಸ್ಟ್ಯಾಂಡ್ನ ಬಳಿಯೇ ತಗೊಂಡೋಗಿ ನಿಲ್ಲಿಸಬೇಕು. ಇಲ್ಲವಾದರೆ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕಂತೇಳಿ ಪಂಚಾಯತ್ನಿಂದ ಈಗಾಗಲೇ ಅವರಿಗೆ ಸೂಚನೆಗಳನ್ನ ಕೊಟ್ಟಾಗಿದೆ. ಬಸ್ಸಿನ ಮಾಲೀಕರು ಸಹ ಅವರು ಸಹ ಸಹಕರಿಸಬೇಕು. ಯಾಕೆಂತೇಳಿದರೆ ಕಟಪಾಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ತುಂಬ ಚಿಕ್ಕ ಹೈವೇ ಬಂದ ನಂತರ ಚಿಕ್ಕ ವೆಹಿಕಲ್ಗಳು ನಿಲ್ಲಲಿಕ್ಕೂ ಸಹ ಸಾಕಷ್ಟು ಸ್ಥಳಾವಕಾಶವಿಲ್ಲ. ಹಾಗಾಗಿ ತಾವು ಬಸ್ಸು ನಿಲ್ದಾಣವನ್ನು ನಾವು ಈಗಾಗಲೇ ಗ್ರಾಮ ಪಂಚಾಯತಿಯಿಂದ ಏನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಅಲ್ಲಿಯೇ ತಗೊಂಡೋಗಿ ನಿಲ್ಲಿಸಿ ಅದನ್ನು ನಮಗೆ ಸಹಕರಿಸಬೇಕಂತ ಕೇಳ್ಕೊಂತಾನೆ. ಮತ್ತು ಆರಕ್ಷಕ ಠಾಣೆಯವರು ಇದಕ್ಕೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕಂತೇಳಿ, ಅದಕ್ಕೆ ಗ್ರಾಮ ಪಂಚಾಯತ್ನ ಎಲ್ಲ ಸಹಕಾರ ಇದೆ ಅಂತೇಳಿ ನಾನು ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ನಾನು ತಿಳಿಯಪಡಿಸುತ್ತೇನೆ.
ಕಟಪಾಡಿ ಗ್ರಾಮ ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆ ಇಂತಹ ಚಾಲಕರ ಮೇಲೆ ಕೇಸು ದಾಖಲಿಸುವ ಕೆಲಸವನ್ನ ಮಾಡಬೇಕಾಗಿದೆ. ಇಲ್ಲದೆ ಇದ್ರೆ ಮುಂದೆ ಇನ್ನೂ ಹೆಚ್ಚಿನ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳು ಸಾಕಷ್ಟಿದೆ. ಕಟಪಾಡಿ ಭಾಗದಲ್ಲಿ ಅಸಮರ್ಪಕ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಿರೋದ್ರಿಂದ ವಿಭಾಗ ಡೇಂಜರ್ ಝೋನ್ ಆಗಿ ಪರಿವರ್ತನೆಗೊಂಡಿದೆ. ಇನ್ನು ಮುಂದೆಯಾದ್ರೂ ಸಂಬಂಧಪಟ್ಟವರು ಬಸ್ ಚಾಲಕರ ಮೇಲೆ ಕ್ರಮವನ್ನ ಕೈಗೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನ ಸರಿ ಮಾಡಬೇಕು. ಆಗಿರ್ತಕ್ಕಂತ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಎನ್ನುವುದು ನಮ್ಮ ಸ್ಪಂದನ ವಾಹಿನಿಯ ಆಗ್ರಹವಾಗಿದೆ. ಪ್ರಮೋದ್ ಸುವರ್ಣ, ಕಟಪಾಡಿ, ಸ್ಪಂದನ ನ್ಯೂಸ್, ಉಡುಪಿ. ನೋಡಿದ್ರಲ್ಲ ವೀಕ್ಷಕರೇ, ಕಟಪಾಡಿ ಪೇಟೆಯಲ್ಲಿ ಏನೆಲ್ಲ ಸಮಸ್ಯೆ ಉದ್ಭವಿಸ್ತಾ ಇದೆ, ಈ ಸಮಸ್ಯೆಗಳಿಗೆ ಏನು ಕ್ರಮ ತಗೊಂಡ್ರೆ ಸೂಕ್ತ, ಹೇಗೆಲ್ಲ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಬೋದು ಎಂಬ ಚರ್ಚೆ ವಿಶ್ಲೇಷಣೆ ಮಾಡಿದ್ದಾರೆ. ನನ್ನದೊಂದಿಗೆ ಈ ಹೊತ್ತಿನಲ್ಲಿ ಇಬ್ಬರು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಅಶೋಕ್ ರಾವ್ ಅವರು, ಕಟಪಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಪ್ರಸ್ತುತ ಹಾಲಿ ಸದಸ್ಯರು ಕೂಡ ಆಗಿದ್ದಾರೆ. ಅವರನ್ನು ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ಹಾಗೆಯೇ ಇನ್ನು ಮತ್ತೊಬ್ಬರು ಅತಿಥಿ ಅನೀಫ್ ಅವರು, ಕಟಪಾಡಿ ರಿಕ್ಷಾ ಯೂನಿಯನ್ನ ಕಾರ್ಯದರ್ಶಿ ಹಾಗೂ ಮಣಿಪುರ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು. ಇಬ್ಬರು ಅತಿಥಿಗಳನ್ನು ನಾನು ಸ್ವಾಗತ ಮಾಡ್ತೇನೆ. ಮೊದಲನೇದಾಗಿ ಅಶೋಕ್ ರಾವ್ ಅಲ್ಲಿ ಕೇಳುವುದಾದರೆ, ಕಟಪಾಡಿಯಲ್ಲಿ ಒಂದಲ್ಲೊಂದು ಸಮಸ್ಯೆಗಳು ಬರ್ತಾ ಇದೆ. ಈಗ ನಾವು ಗಮನಿಸುವುದಾದರೆ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ನ ಸಮಸ್ಯೆ. ಖಂಡಿತವಾಗಿಯೂ. ಯಾಕಂದರೆ ನಾನು ಇದು 5ನೇ ಸಾರಿ ಬರೋದು ನಿಮ್ಮ ಸ್ಪಂದನ ಸ್ಟುಡಿಯೋಕ್ಕೆ. ನಾನು ಬಹಳ ಬೇಸರ ಕೂಡ ಆಗ್ತಾ ಇದೆ. ಒಂದು ಕಡೆ ಖುಷಿಯೂ ಆಗ್ತಾ ಇದೆ, ಒಂದು ಕಡೆ ಬಹಳ ಬೇಸರ ಆಗ್ತಾ ಇದೆ. ಯಾಕಂದರೆ ಯಾವುದೇ ವ್ಯವಸ್ಥೆಗಳಿದ್ದರೆ ಜನರಿಗೆ ಮಾಡೋದು, ನಾವು ಜನರಿಗೋಸ್ಕರ ಒಂದು ವ್ಯವಸ್ಥೆಯನ್ನು ಮಾಡೋದು, ಅದನ್ನು ಜನರು ಪಡ್ಕೊಳ್ಬೇಕಲ್ಲಿ. ಯಾಕೆಂದ್ರೆ ಜನರೇ ಪಡ್ಕೊಳ್ಳೋದಿದ್ರೆ ಮತ್ತೆ ಆ ವ್ಯವಸ್ಥೆ ಯಾರಿಗೆ ಬೇಕು? ಅದನ್ನು ಆ ಭಾಗದ ಜನರಾಗಿರ್ಬೋದು ಅಥವಾ ಬಸ್ಸಿನ ನಿರ್ವಾಹಕರಾಗಿರ್ಬೋದು, ಬಸ್ಸಿನ ಓನರ್ ಆಗಿರ್ಬೋದು, ಸಂಬಂಧಪಟ್ಟವರಿಗೆ ನಾವು ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಹೇಳಿದ್ದೇವೆ. ಯಾಕಂದರೆ ಇದಕ್ಕಿಂತ ಹಿಂದೆ ಕೂಡ ಕಟಪಾಡಿ ಕಿರಿಕಿರಿ ಬೇರೆ ಬೇರೆ ಸಂತೆ ಮಾರ್ಕೆಟ್, ಕಟಪಾಡಿ ಬಸ್ಸು ತಂಗುದಾಣ, ಕಟಪಾಡಿ ಹೈವೇ, ಈ ರೀತಿ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇತ್ತು. ನಾನು ಸುಮಾರು ಸರ್ ನಿಮ್ಮೊಂದಿಗೆ ಖಂಡಿತ ಚರ್ಚೆ ಕೂಡ ಮಾಡಿದ್ದೇನೆ. ಇಷ್ಟರವರೆಗೂ ನಾವು ಸಮಸ್ಯೆಗೆ ಒಂದು ಉತ್ತರ ಸಿಗಲಿಲ್ಲ. ಉತ್ತರ ಇದೆ, ಅದು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಜನರಿಗೆ. ಯಾಕಂದರೆ ಕಟಪಾಡಿ ಗ್ರಾಮ ಪಂಚಾಯತ್ ನಮ್ಮ PD ಅವರು ಈಗ ತಾನೇ ಹೇಳಿದರು, ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಕಟಪಾಡಿಗೆ ಬಸ್ ತಂಗುದಾಣ ಇಲ್ಲ ಅಂತೇಳಿ ಕಡೆಗೆ ಒಂದು ಪಂಚಾಯತ್ ಲೆಕ್ಕದಲ್ಲಿ ಒಂದು ಬಸ್ ತಂಗುದಾಣ ಮಾಡಿ, ಅದರ ಪಕ್ಕದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹೂವಿನ ಒಂದು ಸ್ಟಾಲನ್ನು ಕೂಡ ಒಂದು ಸುಸಜ್ಜಿತವಾಗಿ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದಕ್ಕೆ ಬೇಕಾದಂಥ ಏನು ವ್ಯವಸ್ಥೆ ಬೇಕು ಎಲ್ಲವನ್ನು ಮಾಡಿಕೊಡುವಂಥ ವ್ಯವಸ್ಥೆ ಆಗಿದೆ ಅಲ್ಲಿ. ಇನ್ನು ಅವರು ಕೂತ್ಕೊಳ್ಳೋದು ಮಾತ್ರ ಬಾಕಿ. ಹಾಗೆ ಬಸ್ಸು ತಂಗುದಾಣಗಳು ಬಹಳ ಒಂದು ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಜನರಿಗೆ ಬಿಸಿಲಿಗೆ ಆಗಿರ್ಬೋದು, ಜನರಿಗೆ ಮಳೆಗೆ ಆಗಿರ್ಬೋದು. ಈ ಜನರು ಯಾಕೆ ಅರ್ಥ ಮಾಡಿಕೊಳ್ಳುವುದು ಅಂತೇಳಿ ನಮಗೆ ಒಂದು ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ. ಅದು ಜನರೇ ಅವರಿಗೊಂದು ಮನವರಿಕೆ ಆಗಬೇಕು. ಒಂದು ಬಸ್ಸು ತಂಗುದಾಣ ಮಾಡಿದ್ದಾರೆ, ನಮಗೋಸ್ಕರ ಮಾಡಿದ್ದಾರೆ, ನಾವು ಅದರ ಪ್ರಯೋಜನ ಪಡ್ಕೊಳ್ಬೇಕಂತೇಳಿ. ಈ ಬಸ್ಸಿನವರು ಕೂಡ ಏನಾಗಿದೆ, ಜನ ಎಲ್ಲಿ ನಿಲ್ತಾರೆ ಅಲ್ಲಿ ನಿಲ್ಲಿಸ್ತಾರೆ. ಈ ಬೆಲ್ಲದ ಕಥೆ ಆಗಿದೆ. ಈ ಸಿಹಿ ಎಲ್ಲಿ ಇರ್ತದ ಅಲ್ಲಿ ಇರುವೆ ಹೋಗ್ತದೆ. ಈ ಜನರು ಅಂದ ಕೂಡಲೇ ಬೆಲ್ಲ ಆಗಿದೆ, ಇರುವೆ ಬಸ್ ಆಗಿದೆ. ಈ ಬೆಲ್ಲ ಎಲ್ಲಿ ಇರ್ತದೋ ಅಲ್ಲೇ ಬಂದು ಬಸ್ಸಿನವರು ನಿಲ್ತಾರೆ. ಈಗ ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಪಾಪ ಅವರಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ನೋಡ್ತೀವಿ ನಾವು ದಿನ ನೋಡುವಂತ ಒಂದು ಅಲ್ಲಿಯ ವ್ಯವಸ್ಥೆ, ಬಿಸಿಲು ಇರ್ಬೋದು, ಗಾಳಿ ಇರ್ಬೋದು, ಮಳೆ ಇರ್ಬೋದು, ಯಾವುದನ್ನು ಲೆಕ್ಕಿಸದೆ ಅವರೊಂದು 2-3 ನಿಮಿಷ ಇಲ್ಲ ಅಂದ್ರೆ ಅಲ್ಲಿ ಎಷ್ಟೋ ಅವಘಡ ಆಗಲಿಕ್ಕೆ ಒಂದು ಅವಕಾಶಗಳು ಇವೆ. ನಮ್ಮಲ್ಲಿ ಪೊಲೀಸ್ ಸಿಬ್ಬಂದಿಯವರ ಸಂಖ್ಯೆ ಕೂಡ ಕಡಿಮೆ ಇದೆ. ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಈ ಬಾರಿ ಈ ಮುಂದಿನ ದಿನಗಳ ಈ ಹಿಂದೆಯೂ ಕೂಡ ನಾವು ಮನವರಿಕೆ ಮಾಡಿದ್ದೇವೆ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ. ನಾನು ಹೇಳೋದಿದ್ರೆ ಈ ಬಸ್ಸಿನವರಿಗೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೇನೆ, ಈ ಪ್ರಾದೇಶಿಕ ಕಚೇರಿಯಲ್ಲಿ RTO ಕಚೇರಿಯಲ್ಲಿ ತಿಂಗಳಿಗೊಮ್ಮೆ ಸಭೆ ಆಗ್ತದೆ. ಆ ಸಭೆಯಲ್ಲಿ ಸಂಬಂಧಪಟ್ಟ ಬಸ್ಸಿನ ಮಾಲಕರಿಗೆ ಒಂದು ಸೂಚನೆಯನ್ನು ಕೊಡಬೇಕು, ಕಟ್ಟುನಿಟ್ಟಾದಂಥ ಒಂದು ಸೂಚನೆಯನ್ನು ಕೊಡಬೇಕು. ಯಾಕಂದರೆ ಕಟಪಾಡಿ ಇವತ್ತು ಬಹಳ ಒಂದು ದೊಡ್ಡ ಸಿಟಿಯಾಗಿ ಬೆಳೆಯುವಂಥ ಒಂದು ಪ್ರದೇಶವಾಗಿದೆ. ಅಲ್ಲಿ ಜಾಗ ಕಡಿಮೆ ಆಗಿದೆ, ವೆಹಿಕಲ್ ಜಾಸ್ತಿ ಆಗಿದೆ. ಎಲ್ಲಿ ನೋಡಿದ್ರು ವೆಹಿಕಲ್. ಆದ್ರಿಂದ ನಾನು ಜನರಲ್ಲಿ ಒಂದು ಮನವರಿಕೆ ಮತ್ತು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಯಾಕಂದರೆ
ನಾವು ಕಟ್ಪಾಡಿ ಪಂಚಾಯತ್ನಲ್ಲಿ ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಸ್ಸು ತಂಗುದಾಣವನ್ನು ನಿರ್ಮಾಣ ಮಾಡಿದ್ದೇವೆ. ಅಲ್ಲೇ ಹೋಗಿ ಜನರು ನಾಳೆ ಬೆಳಿಗ್ಗೆ ಹೋಗಿ ಶಾಲೆ ಮಕ್ಕಳಾಗಿರ್ಬೋದು, ಕೆಲಸಕ್ಕೆ ಹೋಗೋರಾಗಿರ್ಬೋದು, ಆಫೀಸಿಗೆ ಹೋಗೋರಾಗಿರ್ಬೋದು, ಅದರ ಒಂದು ಪ್ರಯೋಜನವನ್ನು ಅಲ್ಲೇ ನಿಂತರೆ ಖಂಡಿತವಾಗಿ ಬಸ್ಸಿನವರಲ್ಲಿ ಅದೇ ಜಾಗದಲ್ಲಿ ಬಂದು ನಿಲ್ತಾರೆ. ಸರಿ, ನಾನು ಅನೀಫ್ನಲ್ಲಿ ಕೇಳ್ತಿಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು ಅದು ವರದಿ ನೋಡಿದ್ರು, ಈಗ ಪ್ರೆಸೆಂಟ್ ಸಿಚುವೇಶನ್ ಏನು ತೊಂದರೆ ಅಲ್ಲಿ, ಅಂದ್ರೆ ಯಾಕಾಗಿ ಈ ತೊಂದರೆ ಅನುಭವಿಸ್ತಿದ್ದೀರಿ ನೀವು? ಯಾಕಂದ್ರೆ ನೀವು ಅಲ್ಲೇ ಇರುವವರು, ನೀವು ಅಲ್ಲಿ ಚಾಲಕ, ಅವರು ರಿಕ್ಷಾ, ನೀವು ಬೆಳಿಗ್ಗೆಯಿಂದ ಸಂಜೆ ರಾತ್ರಿವರೆಗೆ ಇಡ್ತೀರಿ, ನೀವೆಲ್ಲ ಗಮನಿಸ್ತೀರಿ ಅಲ್ಲಿ ಏನು ತೊಂದರೆ ಇದೆ, ಯಾಕೆ ತೊಂದರೆ ಬಂತು, ಏನು ಆ ತೊಂದರೆ ಯಾಕೆ ಬಂತು ಅದು? ಸರ್, ಕಟ್ಪಾಡಿ ಪೇಟೆಗೆ ದೊಡ್ಡ ಸಮಸ್ಯೆ ಅಂದರೆ ಅಲ್ಲಿ ಪ್ರೈವೇಟ್ ವೆಹಿಕಲ್ ತುಂಬ ಇದೆ. ಒಂದು ಮನೆಗೆ ನಾಲ್ಕು ಒಂದು ವೆಹಿಕಲ್ ಬರುವಾಗ ಒಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಕುರ್ಕಾಲ್ನಿಂದ ಸದಾಶಿವ ಬಂಗೇರ ಮಾತಾಡ್ತಾ ಇದ್ದೀನಿ. ಹೇಳಿ ಸದಾಶಿವ ಅವರೇ, ಹೇಳಿ, ಏನು ಹೇಳ್ತೀರಾ? ನಮಸ್ತೆ ಅಶೋಕ್ ಅವರಿಗೆ ಕೂಡ ನಮಸ್ಕಾರ. ನಮಸ್ತೆ. ಅಲ್ಲ, ನಮ್ಗೆ ಒಂದು ಬೇಸರದ ವಿಚಾರ ಏನಂತ ಹೇಳಿದ್ರೆ, ಇಷ್ಟು ದೊಡ್ಡ ಒಂದು ಸಮಸ್ಯೆ, ಅಲ್ಲಿ ಆ ಸಮಸ್ಯೆಗೆ ಬಗೆಹರಿಸುವಂತದ್ದು ಎರಡು ಇಲಾಖೆ ಕೂಡ ಅಲ್ಲೇ ಇದೆ, ಒಂದು ಗ್ರಾಮ ಪಂಚಾಯತ್ ಮತ್ತೆ ಪೊಲೀಸ್ ಇಲಾಖೆ. ಅವರ ಕಣ್ಣ ಮುಂದೆ ಇಂತ ಒಂದು ದೊಡ್ಡ ಸಮಸ್ಯೆ ಆಗುತ್ತಿರ್ಬೇಕಾದ್ರೆ ಅದನ್ನು ನಿವಾರಣೆ ಮಾಡುವುದು ಯಾರು? ಜನಸಾಮಾನ್ಯರ ಎನ್ನುವ ಒಂದು ಪ್ರಶ್ನೆ ಅಲ್ವಾ? ಅವರ ಅಲ್ಲಿ ಬೇರೆ ಅಧಿಕಾರಿಗಳು ಬರ್ತಾರೆ, ಬೇರೆ ಬೇರೆ ಮೀಟಿಂಗ್ ಕೂಡ ಆಗ್ತದೆ, ಗ್ರಾಮ ಪಂಚಾಯತಿನಾಗ್ಲಿ ಪೊಲೀಸ್ ಇಲಾಖೆ ಆಗಲಿ. ಕಣ್ಣ ಮುಂದೆ ಇಂತ ಒಂದು ದೊಡ್ಡ ಸಮಸ್ಯೆ ಆಗುವಾಗ ಇಲ್ಲ ಸದಾಶಿವ ಅವರು, ನೀವು ಗಮನಿಸಬಹುದು, ಪಂಚಾಯತ್ ವತಿಯಿಂದ ಕಣ್ಣ ಮುಂದೆ ಆಗುವಂತ ಸಮಸ್ಯೆ ಅಲ್ಲಲ್ಲ, ಅವರು ಹೇಳುವ ಪ್ರಕಾರ ಮತ್ತು ನಾವು ಗಮನಿಸಿದ ಹಾಗೆ ಪಂಚಾಯತ್ ಕೂಡ ಒಂದು ಸುಸಜ್ಜಿತವಾದ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಎಂದು ಉಡುಪಿ ಕಡೆ ಹೋಗುವಲ್ಲಿ ನಾವು ಗಮನಿಸಬಹುದು, ಒಂದು ಬಸ್ ಸ್ಟ್ಯಾಂಡ್ ಕೂಡ ಇದೆ. ಮತ್ತೆ ಈಗ ಹೂವಿನ ಸ್ಟಾಲ್ ಅಂತ ಹೇಳಿ ಅವರು ನೂತನವಾಗಿ ಹೂವಿನ ಸ್ಟಾಲ್ ಮಾಡಿದ. ಆದ್ರೂ ಕೂಡ ಏನು ಈಗ ಗ್ರಾಮ ಪಂಚಾಯತ್ ಮುಂದೆನೆ ಜನ ನಿಂತು ಅಲ್ಲಿಯೇ ಹತ್ತುತ್ತಾರೆ ಅಂತ ಹೇಳುದು ಅವರ ಸಮಸ್ಯೆ. ಈಗ ಅದಕ್ಕೆ ಪೂರಕವಾಗಿ ಅಲ್ಲಿ ಒಂದು ಸ್ಥಳೀಯ ಸಂಘ ಸಂಸ್ಥೆಗಳು, ನಾಗರಿಕ ಸ್ವಲ್ಪ ಪ್ರಜ್ಞಾವಂತರಾಗಿ ಅದ್ರ ಬಗ್ಗೆ ಜಾಗೃತಿಯನ್ನು ಹುಟ್ಟಿಸುವ ಕೆಲಸ ಕೂಡ ಮಾಡಬೇಕು ಅಂತ ಅಗತ್ಯ ಅಂತ ಅನಿಸ್ತದೆ ನನಗೆ. ಆದ್ರೆ ಸಾರ್ವಜನಿಕರು ಹೋಗ್ತಾ ಇಲ್ಲ ಅಲ್ಲ ಆ ಬಸ್ ಸ್ಟ್ಯಾಂಡ್ ಗಳಿಗೆ ಅಂತ ಹೇಳು ಅವರ ಬೇಸರ. ಹೌದೌದೌದು. ಅದು ಯಾರು ಪ್ರಯಾಣಿಕರ ಒಂದು ಹೊಣೆಗಾರಿಕೆ ಕೂಡ ಇದೆ, ಅದನ್ನು ಉಪಯೋಗಿಸಿಕೊಳ್ಳುವಂತದ್ದು. ಖಂಡಿತ. ಯಾಕಂತ ಹೇಳಿ ಪ್ರಯಾಣಿಕರಿರುವಲ್ಲಿಗೆ ಬಸ್ನವರು ನಿಲ್ಲಿಸ್ತಾರೆ, ಅಲ್ಲಿ ಹತ್ತಾರೆ, ಬಸ್ ಸ್ಟ್ಯಾಂಡ್ಗೆ ಯಾರು ಹೋಗ್ತಾ ಇಲ್ಲ, ಅದೇ ಸಮಸ್ಯೆ ಆಗ್ತಿದೆ. ಅದು ಪ್ರಯಾಣಿಕರ ಕೂಡ ಒಂದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕೂಡ ಇದೆ, ಅದನ್ನು ಬಳಸಿಕೊಳ್ಳುವಂತದ್ದು. ಅದಕ್ಕೇನ್ ಮಾಡೋಣ? ಹಲೋ ಹಲೋ, ಹೇಳಿ. ಅದೇ ಅದನ್ನು ಸ್ವಲ್ಪ ಒಂದು ಜಾಗೃತಿ ಅಭಿಯಾನದ ಮುಖೇನ ಜನರಿಗೆ ಈ ವ್ಯವಸ್ಥೆ ಬಗ್ಗೆ ಅದನ್ನ ಏನು ಅನುಕೂಲತೆಯನ್ನು ಪಡ್ಕೊಳ್ಳುವ ರೀತಿಯಲ್ಲಿ ಒಂದು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳುವುದು ಒಳ್ಳೆಯದಂತ ನನ್ನೊಂದು ಅಭಿಪ್ರಾಯ. ಸರಿ ಸದಾಶಿವ ಅವರೇ, ಸರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅನೀಫ್ರಲ್ಲಿ ನಾನು ಕೇಳ್ತಾ ಇದ್ದೆ ಏನು ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿ. ಸರ್ ನೋಡಿ, ತುಂಬ ಪ್ರೈವೇಟ್ ವೆಹಿಕಲ್ ಸಮಸ್ಯೆ ಇದೆ. ಪ್ರೈವೇಟ್ ವೆಹಿಕಲ್ ಅಲ್ಲಿ ಅಂದರೆ ದಿವಸಕ್ಕೆ ಟೂರಿಸ್ಟು ಬರ್ಬೋದು, ಅಲ್ಲ ಊರಿನವರು ಬರ್ಬೋದು, ಬೇರೆ ಕಡೆಯಿಂದಲೂ ತುಂಬ ಜನ ಬರ್ತಾರೆ. ಅಲ್ಲಿ ಅವರಿಗೂ ನಿಲ್ಲಕ್ಕೆ ಅಲ್ಲಿ ಪಾರ್ಕಿಂಗ್ ಸ್ಥಳ ಇಲ್ಲ. ಅಂದರೆ ಅವರು ಏನಾದರೂ ತೆಗೋಬೇಕಾದ್ರೆ ರೋಡ್ ಸೈಡ್ ಬಂದು ಪಾರ್ಕಿಂಗ್ ಮಾಡ್ತಾರೆ. ಅಲ್ಲಿ ಆ ಪಾರ್ಕಿಂಗ್ ಸರಿಗಟ್ಟರೆ ಜಾಗ ಇಲ್ಲದ್ರೆ ಅಲ್ಲಿ ಇಕ್ಕಟ್ಟಿನ ಪ್ರದೇಶವೇ ಅಲ್ಲ. ಅಂದ್ರೆ ಪಾರ್ಕಿಂಗ್ ಇಲ್ಲದೆ ಒಂದು ಕಡೆ ಸಮಸ್ಯೆ. ಹೌದು, ಸಮಸ್ಯೆ. ಪಾರ್ಕಿಂಗ್ ಇಲ್ಲ, ಎಲ್ಲಿ ಸಹ ಪಾರ್ಕಿಂಗ್ ಉಂಟು. ಈಗ ಎಲ್ಲಿ ಅದು ಶಿರುವ ಹೋಗುವ ರಸ್ತೆಯಲ್ಲಿ ಒಂದು ಈಗ ರೋಡ್ ಅಗಲೀಕರಣ ಆಗಿದೆ, ಅಲ್ಲಿ ಡಾಮರೀಕರಣ ಮಾಡಿಕೊಂಡೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ ಈಗ ನಯನ ಬೇಕರಿ ಹತ್ರ. ಅಲ್ಲಿ ಸ್ವಲ್ಪ ಗಾಡಿ ಎಲ್ಲ ನಿಲ್ತದೆ. ಅದು ಹೈವೇ ಬದಿಯಲ್ಲಿ ಎರಡು ಕಡೆ ಎಲ್ಲ ತುಂಬ ಸಮಸ್ಯೆ. ಮತ್ತೆ ಅದಕ್ಕೆ ಬೇಕಾದಾಗೆ ನನ್ನೊಂದು ವಿನಂತಿ ಅಂದರೆ, ನಾಳೆಯ ದಿವಸದಲ್ಲಿ ನಾವು ಅಲ್ಲಿ ರಿಕ್ಷಾ ಚಾಲಕರು ನಾವು ಗ್ರಾಮ ಪಂಚಾಯತ್ ಒಟ್ಟಿಗೆ ಸೇರಿ ನಾವು ಬೇಕಾದರೆ ಒಂದು ದಿವಸ ನಾವು ಶ್ರಮದಾನ ಮಾಡ್ತೇವೆ. ಯಾಕೆಂದರೆ ಬಸ್ಸನ್ನು ಎಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಹೋಗಿ ನಿಲ್ಲಿಸುವಾಗಿ ಅಧಿಕಾರಿಗಳು ಪೊಲೀಸ್ ಇಲಾಖೆಯೊಟ್ಟಿಗೆ ಸೇರಿ ನಾವು ಸಹ ಕೈ ಜೋಡಿಸ್ತೇವೆ. ನಾಳೆ ದಿವಸ ನಾಳೆ ರೆಡಿ ಇದ್ದೇವೆ. ನಾಳೆ ಸಹ ಅವರೊಟ್ಟಿಗೆ ನಾವು ಸೇರಿಕೊಂಡು ಬಸ್ಸನ್ನು ಇಲ್ಲಿ ನಿಲ್ಲಿಸಿದಾಗೆ ಅವರಿಗೆ ಒಂದು ಎಚ್ಚರಿಕೆ ಕೊಡುವುದು. ಈಗ ನಿಮ್ಮ ಪ್ರಸ್ತುತ ನಾನು ರಿಕ್ಷಾ ಸ್ಟ್ಯಾಂಡ್ ನ ಬಗ್ಗೆ ಕೇಳ್ತೇನೆ. ರಿಕ್ಷಾ ಸ್ಟ್ಯಾಂಡ್ ಕಡಪಾಡಿಯಲ್ಲಿ ಎಷ್ಟಿದೆ, ಎಲ್ಲಿ ಇಲ್ಲ ನಿಲ್ಲಿಸ್ತೀರಿ? ನಿಮ್ಗೆ ಏನಾದ್ರು ತೊಂದರೆ ಇದೆಯಾ ಈ ಸಮಸ್ಯೆ? ನಮ್ಗೆ ಸಮಸ್ಯೆ ಅಂದ್ರೆ ನಮ್ಗೆ 4 ನಿಲ್ದಾಣ ಇದೆ ಕಡಪಾಡಿ ಪೇಟೆಯಲ್ಲಿ. ಒಟ್ಟು ಮೂರು ಕಡೆ ನಿಲ್ತದೆ. ಮತ್ತೆ ಒಂದು ಶಿರುವ ಹೋಗುವ ಮಣಿಪುರ ಹೋಗುವ ರಸ್ತೆ ಪಕ್ಕದಲ್ಲಿ, ಅಲ್ಲಿ ನಮ್ಗೆ ಸಮಸ್ಯೆ ಇಲ್ಲ. ಅಲ್ಲಿ ಸ್ವಲ್ಪ ಸಮಸ್ಯೆ ಅಂಗಡಿಯವರದ್ದು ಸಮಸ್ಯೆ. ಅಂಗಡಿಯವರಿಗೆ ನಮ್ಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇರ್ತದೆ. ಮುಂದುಗಡೆ ನಿಮ್ಮ ರಿಕ್ಷಾ? ಹೌದು, ನಾವು ಅಂಗಡಿಗೆ ಒಂದು 4 ಫೀಟ್ ಬಿಟ್ಟು ನಮ್ಗೆ ಒಂದು ಪಂಚಾಯತಿಂದ ಒಂದು ತಾತ್ಕಾಲಿಕ ಒಂದು ನಮ್ಗೆ ಒಂದು ಅನುಮತಿ ಕೊಟ್ಟಿದ್ದಾರೆ.
ಲಾಸ್ಟ್ ಟೈಮ್. ಅದು ನಾವು ಸಹ ಫೈಟ್ ಮಾಡಿ ಸ್ವಲ್ಪ ಅವರ ಹತ್ರ ಅಂಗಡಿಯವರಿಗೆ ಹೇಗೆ ಕೊಟ್ಟಿದ್ದೀರಿ ಹಾಗೆ ನಮಗೆ ಕೊಡಬೇಕು ಅಂತ ಹೇಳಿ ಈಗ ಅದು ಅಗಲೀಕರಣ ಆಗುವ ತನಕ ನಮಗೂ ಒಂದು ಕೊಟ್ಟಿದ್ದಾರೆ ಅದು ಅವಕಾಶ. ಅದಕ್ಕೆ ನಮಗೇನು ಸಮಸ್ಯೆ ಇಲ್ಲ, ನಮಗೆ ಸಮಸ್ಯೆ ಇರುವುದು ಅಂಗಡಿಯವರ ಹತ್ರ. ಆ ಅಂಗಡಿಯವರ ಹತ್ರ ಅಲ್ಲಿ ನಮಗೆ ಒಂದು ಪೂಜೆ ಬೇಕರಿ ಅವರು ಸುರೇಶ್ ಶೆಟ್ಟಿ ಅಂತ ಇದ್ದಾರೆ, ಅದರ ಒಂದು ಅವರ ವರ್ತಕರ ಸಂಘದ ಅಧ್ಯಕ್ಷರಿದ್ದಾರೆ ರಂಜನೆ ಕಡೆ ಅಂತೇಳಿ, ಅವರಿಗೆ ನಮಗೆ ಜಟಪಟಿ ಆಗ್ತಾ ಇರ್ತದೆ. ಗಾಡಿ ತಂದು ನಮಗೆ ಅಡ್ಡ ಇಡೋದು, ಅಲ್ಲಿ ನಮ್ಮ ಹತ್ರ ಕಿರಿಕಿ ಮಾಡೋದು, ಬೇಕಂತಲೇ ಹೇಳಿ ಮಾಡೋದು. ಅಂದ್ರೆ ಅದು ಅಗತ್ಯ ಇಲ್ಲ, ನಾವು ಶಾಂತ ರೀತಿಯಲ್ಲಿ ಇದ್ದೇವೆ, ಏನು ತೊಂದರೆ ಇಲ್ಲ. ಸರಿ ಸರಿ, ಇನ್ನಷ್ಟು ನಾವು ಚರ್ಚೆ ಮುಂದುವರಿಸೋಣ ಒಂದು ಸಣ್ಣ ವಿರಾಮದ ನಂತರ. ವೀಕ್ಷಕರೇ, ಇನ್ನಷ್ಟು ಚರ್ಚೆಗಳನ್ನು ಮುಂದುವರಿಸ್ತೇನೆ ಒಂದು ಪುಟ್ಟ ವಿರಾಮದ ನಂತರ. ಮತ್ತೊಮ್ಮೆ ಪ್ರೈಮ್ ಟೈಮ್ ಡಿಬೇಟ್, ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಕಟ್ಪಾಡಿಯ ಬಸ್ ಸ್ಟ್ಯಾಂಡ್ ಪ್ರಾಬ್ಲಮ್ನ ಕುರಿತು ಚರ್ಚೆ ಮಾಡ್ತಾ ಇದ್ವಿ. ಇಬ್ಬರು ಅತಿಥಿಗಳಿದ್ದರು, ಅತಿಥಿಗಳನ್ನು ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ತೇನೆ. ಅಶೋಕ್ ರವರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕರೆ ಬಂತು, ಪಂಚಾಯತ್ನವರು ಹೊಣೆ, ಪಂಚಾಯತ್ ಅಲ್ಲಿ 2 ಇಲಾಖೆಗಳಿದೆ, ಪಂಚಾಯತ್ ಕೂಡ ಇದೆ, ಪೊಲೀಸ್ನವರು ಇದ್ದಾರೆ, ಅವರೇ ಹೊಣೆ, ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ, ಅವರು ಮನವರಿಕೆ ಮಾಡಬೇಕು ಸಾರ್ವಜನಿಕರಿಗೆ. ಏನು ಹೇಳ್ತೀರಾ? ಸದಾಶಿವರು ಕರೆ ಮಾಡಿ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೇನು ಹೇಳಿಕೊಂಡು ಅದನ್ನು ಇಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಎಲ್ಲದಕ್ಕೂ ಪಂಚಾಯತ್ ಹೊಣೆ ಆಗುದಿಲ್ಲ. ಖಂಡಿತ ಖಂಡಿತ ಖಂಡಿತ. ಏನು ಸಾರಿಗೆ ವ್ಯವಸ್ಥೆ ಇದೆಯಾ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಂತ ಹೇಳಿ ಇರ್ತದೆ, ಆ ಇಲಾಖೆಯವರೇ ಸಂಪೂರ್ಣ ಜವಾಬ್ದಾರರು. ಪಂಚಾಯತ್ ವ್ಯವಸ್ಥೆ ಮಾಡಿಕೊಟ್ಟಿದೆ, ಅಲ್ಲಿ ಬಸ್ ತಂಗುದಾಣ ಆಗಿದೆ ಉಂಟು. ನಾನು ಈಗ ಒಂದು ಸದಸ್ಯರು ಕೇಳಿದ ಪ್ರಶ್ನೆಗೆ ಇನ್ನೊಂದು ನಂದೊಂದು ಕ್ವಶನ್ ಇದೆ. ಅಲ್ಲಿ ಒಂದು ಬಸ್ ಸ್ಟಾಪ್ ಅನ್ನು ನಾವು ನಿರ್ಮಾಣ ಮಾಡಿ ಕೊಟ್ಟಿದ್ದೇವೆ. ಎಲ್ಲಿ ಅದು? ಈಗ ಈಗ ಇದ್ದದ್ದು ಈಗ ಉಡುಪಿಗೆ ಬರುವಂತ ನಿಮ್ಮ ಪಂಚಾಯತ್ನ ನೇರದಲ್ಲಿ? ಹೌದು, ನೇರದಲ್ಲಿ ಕೆಳಗೆ ಉಂಟು. ಕೆಳಗಡೆ ಹೌದು. ಅಲ್ಲಿ ಕೆನರಾ ಬ್ಯಾಂಕಿನ ಪಕ್ಕದಲ್ಲಿ ಪೆಟ್ರೋಲ್ ಪಂಪ್ನ ಕೆಳಗಡೆ ಒಂದು ಬಸ್ ಸ್ಟ್ಯಾಂಡ್ಗೆ ಒಂದು ಇದು ಹಾಕಿಬಿಟ್ಟಿದ್ದಾರೆ. ಹೈವೇ ಪ್ರಾಧಿಕಾರ. ಇವತ್ತಿಗೆ ಅದು ತುಕ್ಕಡಿಲಿಕ್ಕೆ ಆಗಿದೆ, ಇವತ್ತಿಗೆ ಶೀಟ್ ಬೀಳಲಿಲ್ಲ, ಅದಕ್ಕೆ ಬಸ್ ಸ್ಟ್ಯಾಂಡ್ ಆಗ್ಲಿಲ್ಲ, ಏನು ಆಗ್ಲಿಲ್ಲ. ಏನು ಹೈವೇ ಪ್ರಾಧಿಕಾರ ನಮ್ಮ ಕಟ್ಪಾಡಿ ಪೇಟೆಗೆ ಬರುವುದಿಲ್ವಾ, ಅಥವಾ ಕಟ್ಪಾಡಿ ಭಾಗದ ಜನರ ಮೇಲೆ ಏನವರಿಗೆ ಬೇಸರ ಇದೆಯಾ, ಸಿಟ್ಟಿದೆಯಾ ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ಉಡುಪಿ ಭಾಗಕ್ಕೆ ಹೋಗುವುದನ್ನು ನೀವು ಬಸ್ ಸ್ಟ್ಯಾಂಡ್ ನಾವು ಮಾಡಿಕೊಟ್ಟಿದ್ದೇವೆ. ಅಂದ್ರೆ ಮಂಗಳೂರು ಭಾಗಕ್ಕೆ ಹೋಗುವ ಕಡೆ ಬಸ್ ಸ್ಟ್ಯಾಂಡ್ ಎಲ್ಲಾ ಕಡೆ ಪ್ರಾಧಿಕಾರದವರು ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಬೇರೆ ಬೇರೆ ಕಡೆ ಮಾಡಿಕೊಟ್ಟಿದ್ದಾರೆ, ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ನಾವು ಇಲ್ಲಿ ರಾಜಕೀಯವಾಗಿ ಮಾತಾಡ್ಲಿಕ್ಕೆ ನನಗೆ ನಾನು ಇಷ್ಟಪಡುವುದಿಲ್ಲ. ಇಲ್ಲ ಇಲ್ಲ, ಎಲ್ಲಿ ಬೇಡವೋ ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿದೆ. ಒಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಗಿರೀಶ್ ಅಂತ ಕಾರ್ಕಳದಿಂದ ಮಾಡ್ತಿದ್ದೇನೆ ನಾನು. ಹೇಳಿ ಹೇಳಿ ಹೇಳಿ. ನೋಡಿ ಸರ್, ಅಲ್ಲಿ ಪ್ರಾಬ್ಲಮ್ ಇರೋದು ಆರ್ಟ್ ಇರೋದು. ಯಾಕಂದ್ರೆ ಎಕ್ಸ್ಪ್ರೆಸ್ ಗೆ ಅಲ್ಲಿ ಸ್ಟೇಜ್ ಇಲ್ಲ ಮಾಡಿ ಹೋಗ್ಲಿಕ್ಕೆ. ಅದೇ ನಮ್ಮ ಲೋಕಲ್ ಗಾಡಿಗಳು ಬಂದದು ಸೀದಾ ಕರ್ಪಡಿ ಸ್ಟ್ಯಾಂಡ್ ಒಳಗೆ ಹೋಗ್ಲಿ, ಆ ಕಡೆಯಿಂದ ಹೊರಗೆ ಬರ್ಲಿ, ಅಲ್ಲಿ ಎಲ್ಲ ಜನ ಹತ್ಲಿ ಅಲ್ಲ ಸ್ಟ್ಯಾಂಡ್ ಒಳಗಡೆ. ಇದು ಹೊರಗಡೆ ಹೈವೇ ಅಲ್ಲಿ ಬಂದು ನಿಂತ್ಕೊಂಡು ಎಕ್ಸ್ಪ್ರೆಸ್ ಹತ್ತದು, ಹಾಗಾಗಿ ಸಮಸ್ಯೆ ಆಗ್ತಿರೋದು. ಈಗ ಎಕ್ಸ್ಪ್ರೆಸ್ ನವರು ಖಾಲಿ ಜನ ಇಳಿಸಿ ಹೋಗ್ಲಿ ದೂರದಲ್ಲಿ, ಆಗ ಯಾರು ಎಕ್ಸ್ಪ್ರೆಸ್ ಇಲ್ಲ ಅಂತ ಹೇಳಿದಾಗ ಲೋಕಲ್ ಒಳಗೆ ಬಂದಾಗ ಆಟೋಮೆಟಿಕ್ ಆಗಿ ಜನ ಒಳಗೆ ನಿಲ್ತಾರಲ್ಲ, ಒಳಗಿಂದ ಹೋಗಿ ಆ ಕಡೆ ಸರ್ವಿಸ್ ರೋಡಿಗಾಗಿ ಹೋಗಿ ಅಲ್ಲಿ ಮೇಲೆ ಹತ್ತಿದ್ರೆ ಆಯ್ತು. ಆಗ ಇಲ್ಲಿ ನಮಗೆ ಮತ್ತೆ ಈಗ ಇಳಿಸುದಾದ್ರೆ ಇಲ್ಲಿ ಪ್ರಾಬ್ಲಮ್ ಇರುವುದೇ ಎಕ್ಸ್ಪ್ರೆಸ್ಗಳು. ಸರಿ ಸರಿ, ಅದು ಪ್ರಾಬ್ಲಮ್. ನಿಮ್ಮ ಸಲಹೆ ಉತ್ತಮ ಆಗಿದೆ. ಅಂದ್ರೆ ಹತ್ತಿಸುವಾಗ ಒಳಗೆ ಬರ್ಲಿ, ಆಚೆಯಿಂದ ಏನು ಮಟ್ಟು ರೋಡ್ ಇದೆ ಆಚೆಯಿಂದ ಉಡುಪಿಗೆ ಹೋಗ್ಲಿ ಹೇಳುದು. ಅದೇ ಇಳಿಸುವುದಾದ್ರೆ ಏನ್ ಮಾಡೋದು ಅಂತ ಹೇಳಿ. ಅಲ್ಲಿ ಹೊರಗಡೆ ಸ್ಟಾಪ್ ಕೊಡೋದಿದ್ರೆ ಪ್ರಾಬ್ಲಮ್ ಇಲ್ಲಲ್ಲ ಸರ್. ಈಗ ಎಕ್ಸ್ಪ್ರೆಸ್ ಸ್ಟಾಪ್ ಕೊಡೋದ್ರಿಂದಾಗಿ ಜನಗಳು ಏನ್ ಮಾಡ್ತಾರೆ, ಎಕ್ಸ್ಪ್ರೆಸ್ ಅಲ್ಲಿ ಹೋಗು ಅಂತ ಹೇಳಿ ಅಲ್ಲಿ ಬರ್ತಾರೆ. ಆಗ ಲೋಕಲ್ ಅವರು ಏನ್ ಮಾಡ್ತಾರೆ, ಎಕ್ಸ್ಪ್ರೆಸ್ ಕಾಂಪಿಟೇಷನ್ ಗಾಗಿ ನಾವು ಕೂಡ ಹೊರಗೆ ಬಂದು ನಿಲ್ತೇವೆ. ಅಲ್ಲಿ ಸಮಸ್ಯೆ ಉದ್ಭವ ಆಗ್ತದೆ. ಎಕ್ಸ್ಪ್ರೆಸ್ ನವರು ಬರೋದು, ಲೋಕಲ್ ನವರು ಬರೋದು. ಅದೇ ಲೋಕಲ್ ಎಲ್ಲ ಬಸ್ಸಿನಲ್ಲೂ ಲೋಕಲ್ ಒಳಗೆ ಬಂದು ಒಳಗೆ ಹಚ್ಚಿ ಒಳಗಿಂದ ಹೋದ್ರೆ, ಎಕ್ಸ್ಪ್ರೆಸ್ ರೀತಿಯಲ್ಲಿ ಹೋದ್ರೆ ಆಟೋಮೆಟಿಕ್ ಜನ ಒಳಗೆ ನಿಲ್ತಾರೆ, ಬಸ್ ಒಳಗಿಂದ ಇಳಿಸ್ತಾರೆ, ಹೊರಗಿಂದ ಹೋಗ್ತಾರೆ. ಅದು ಸಮಸ್ಯೆ ಇಲ್ಲಲ್ಲ ಸರ್. ಈಗ ಎಕ್ಸ್ಪ್ರೆಸ್ ನವರು ಉಡುಪಿಯಿಂದ ಈ ಕಡೆ ಬರುವಾಗ ಕಡಪಡಿ ಜನ ಹಚ್ಚುದಿಲ್ಲ, ಈ ಕಡೆ ಹೋಗುವ 10 ರೂಪಾಯಿ ಕರ್ಕೊಂಡು ಹೋಗ್ತಾರೆ, ಅಪಾಯ ರೀತಿಯಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಅದೇ ಪ್ರಾಬ್ಲಮ್ ಸರ್. ಬಸ್ ಲೋಕಲ್ ಬಸ್ ಬಂದದ್ದು
ಒಳಗೆ ಬಂದು ಒಳಗೆ ಜನ ಇಳಿಸಿ ಒಳಗೆ ಇದ್ದವರನ್ನ ಹತ್ಕೊಂಡು ಆ ಕಡೆ ಮತ್ತೆ ರೋಡ್ ಹೊರಗೆ ಹೋಗಿ ಹೈವೇ ಹತ್ಕೊಂಡು ಹೋದ್ರೆ ಈ ಹೈವೇಲಿ ಯಾವ ಬಸ್ ನಿಲ್ಲುವುದಿಲ್ಲಲ್ಲ ಸರ್. ಓಕೆ 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 ಗಿರೀಶ್ ಅವರು, ನಿಮ್ಮ ಸಲಹೆಯನ್ನು ಎಷ್ಟು ಡೆವಲಪ್ ಮಾಡ್ಲಿಕ್ಕೆ ಆಗ್ತದೆ ಕೇಳುವ ಅತಿಥಿಗಳೊಂದಿಗೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಅಶೋಕ್ ರಾವ್ ಅಲ್ಲಿ ಕೇಳಿ ನೋಡಿ, ಇದನ್ನ ನಾನು ನಿಮ್ಮ ಹತ್ರ ಆಗಲೇ ಹೇಳಿದ್ದೇನೆ. ಎಷ್ಟೋ ವಿಚಾರಗಳನ್ನ ನಾನು ಇದಕ್ಕಿಂತ ಮುಂದೆ ಚರ್ಚೆ ಮಾಡಿದ್ದೇನೆ ಅಂತೇಳಿ. ಕಾಪಿನಿಂದ ಬರುವ ಬಸ್ಗಳು, ಮಂಚಕಲಿಂದ ಬರುವ ಬಸ್ಗಳು ಸೀದಾ ಕಟ್ಪಾಡಿ ಬಸ್ ನಿಲ್ದಾಣಕ್ಕೆ ಹೋಗಿ ಸೀದಾ ಅಲ್ಲಿ ಓಲ್ಡ್ ಎಂಬಿಸಿ ರಸ್ತೆ ಇದೆ, ಅಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಒಂದು 5 ವರ್ಷದ ಹಿಂದೆ. ಅದು ಯಾರೋ ಈ ಬಸ್ಸಿನವರಿಗೆ ಆ ರಸ್ತೆ ಬೇಡವ ಏನೋ ನಮ್ಗೆ ಗೊತ್ತಿಲ್ಲ. ಯಾಕಾಗಿ ಜನರಿಗಾಗಿ ಬಸ್ಸಿಗಾಗಿ ಮಾಡಿದಂತ ರಸ್ತೆಗಳು ಅದನ್ನು ಅಗಲೀಕರಣ ಮಾಡಿದ್ದಾರೆ ಎಷ್ಟೋ ಖರ್ಚು ಮಾಡಿ. ನಮ್ಗೆ ನೆನಪಿದೆ, ಮುಂಚೆ ಎಲ್ಲ ಬಸ್ಸುಗಳ ಪೇಟೆ ಬರುವಾಗ ಆಚಿಂದ ಬಂದು ನಿಮ್ಮ ಮಟ್ಟು ರೋಡ್ ಅಲ್ಲಿ ಶಾಲೆ ಮುಖಾಂತರ ಮುಂದಿನ ಭಾಗದಿಂದ ಹೋಗ್ತಿದ್ರು. ಈಗ ಎಷ್ಟು ಬಸ್ ಬರ್ತಾ ಇದೆ? ಈಗ ಖಾಲಿ ಮಟ್ಟಿಗೆ ಹೋಗುವ ಬಸ್ಸುಗಳು ಮಾತ್ರ ಒಳಗೆ ಬರ್ತಾ ಉಂಟು. ಯಾಕಂದ್ರೆ ಮಟ್ಟಿಗೆ ಹೋಗಿ ಬರೋದು ಅಷ್ಟೇ. ಮತ್ತೆ ಕಾಪಿಯಿಂದ ಬರುವ ಬಸ್ಸುಗಳು, ಮಂಚಕಲಿಂದ ಬರುವ ಬಸ್ಸುಗಳು ಸೀದಾ ಬಸ್ ಸ್ಟ್ಯಾಂಡ್ಗೆ ಆಗಿ ಸೀದಾ ಅಲ್ಲಿ ಆ ಓಲ್ಡ್ ಎಂಬಿಸಿ ರಸ್ತೆಯಲ್ಲಿ ಹೋಗ್ಲಿ. ಹಾಗೆ ಒಳಗೆ ಬರುವಾಗ ಕಟ್ಪಾಡಿ ಬಸ್ ಸ್ಟ್ಯಾಂಡ್ ಟರ್ನ್ ಮಾಡ್ಕೊಂಡು ಹೋಗ್ಲಿ. ಅದಕ್ಕೆ ಸಂಬಂಧಪಟ್ಟವರು ವ್ಯವಸ್ಥೆ ಮಾಡ್ಬೇಕು. ಇವತ್ತು ಸಾರಿಗೆ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು. ಯಾಕಂದ್ರೆ ಕಟ್ಟುನಿಟ್ಟಾದ ಮಟ್ಟಿಗೆ ಹೋಗೋ ಬಸ್ ಬಿಟ್ಟರೆ ಬೇರೆ ಯಾವ್ದು ಬರ್ತಾ ಇಲ್ಲ. ಅಲ್ಲಿ ಹೋಗುದೆಲ್ಲ ನಯನ ಬಸ್ ಸ್ಟಾಪ್ ಹತ್ರ ನಿಲ್ತದೆ. ಅಲ್ಲಿ ನಾನು ಆವಾಗಲೇ ಹೇಳಿದ್ದೇನೆ, ಒಂದು ನಮ್ಮ ಪೊಲೀಸ್ ಇಲಾಖೆ ಮೇಲೆ ಅಲ್ಲಿ ಇರದಿದ್ರೆ ಇವತ್ತು ಅಲ್ಲಿ ಟ್ರಾಫಿಕ್ ಅಲ್ಲಿ ಪ್ರಾಯದವರಿಗೆ ಮತ್ತೆ ಮಕ್ಕಳಿಗೆ. ಹಲೋ 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 ಮೇಡಮ್ ನಮಸ್ತೆ. ನಮಸ್ತೆ ಸರ್, ನಾನು ಕಡಪಾಡಿಯಿಂದ ಮಾಜಿ ಜೆಸಿಐ ಅಧ್ಯಕ್ಷರು ಮಾತಾಡೋದು. ಜಯಶ್ರೀ ಕೋಟೆ ಅಂದ್ಬಿಟ್ಟು. ಹೇಳಿ ಹೇಳಿ ಮೇಡಮ್, ಹೇಳಿ ಏನ್ ಹೇಳ್ತೀರಾ ಸರ್? ಕಡಪಾಡಿಯಲ್ಲಿ ಸಮಸ್ಯೆ, ಹಲವಾರು ಸಮಸ್ಯೆ ಇದೆ. ಬಸ್ಸಿದ್ದು ಒಂದೇ ಸಮಸ್ಯೆ ಅಲ್ಲ, ಬಸ್ಸಿನವರು ನಿಲ್ಲಿಸುವುದು, ಪ್ಲೇಸ್. ಯಾಕೆ ಹೇಳಿದ್ರೆ ಸರ್ವಿಸ್ ಬಸ್ ನಮ್ಮ ಕಡಪಾಡಿ ಒಳಗಡೆ ಬಂದು ಬಸ್ಸಿನ ಪ್ಯಾಸೆಂಜರಿಗೆ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಪಿಕಪ್ ಮಾಡ್ಬೋದು. ಮತ್ತೊಂದು ಏನಂತ ಹೇಳಿದ್ರೆ, ಕಟ್ಪಾಡಿ ಬಸ್ ಸ್ಟ್ಯಾಂಡಿನ ಒಳಗಡೆ ಆ ರೌಂಡ್ ಹಾಕಿ ರಿಕ್ಷಾ ಸ್ಟ್ಯಾಂಡಿನದ್ದು ಒಂದು ಪ್ಲೇಸ್ ಮಾಡಿದ್ದಾರೆ. ಅದು ಬ್ಯಾಡ್ ಆಯ್ತು. ಯಾಕೆ ಹೇಳಿದ್ರೆ ಅದರ ಮುಂದುಗಡೆ ಆಚೆ ಈಚೆಲ್ಲ ತುಂಬಾ ಶಾಪ್ ಉಂಟು. ಅವರಿಗೆ ಕೂಡ ಒಂದು ಪ್ರಾಬ್ಲಮೇ. ಒಟ್ಟಿಗೆ ಒಂದು 3-4 ರಿಕ್ಷಾ ಸ್ಟ್ಯಾಂಡ್ ಇದೆ ಕಡಪಾಡಿಯಲ್ಲಿ. ಆಮೇಲೆ ಬಸ್ಸಿನವರಿಗೆ ಟರ್ನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಬಸ್ ಒಳಗಡೆ ಬರುದಿಲ್ಲ. ಹೈವೇ ಇಂದಲೇ ಅವರು ಆ ಬಿಸಿಲಲ್ಲಿ ನಿಂತ ಎಲ್ಲ ಕಾಲೇಜ್ ಸ್ಟೂಡೆಂಟ್ ನವರನ್ನೆಲ್ಲ ಹತ್ತಿಸ್ಕೊಂಡು ಹೋಗ್ತಾರೆ. ಸರ್ವಿಸ್ ಬಸ್ಸಿನವರು ಕಂಪಲ್ಸರಿಯಾಗಿ ಬಸ್ ಸ್ಟ್ಯಾಂಡಿನ ಕಡಪಾಡಿ ಬಸ್ ಸ್ಟ್ಯಾಂಡಿನ ಒಳಗಡೆ ಬಂದೇ ಪಿಕಪ್ ಮಾಡಿಕೊಳ್ಬೇಕು ಹೇಳಿ ನಮ್ಮದೊಂದು ಅಭಿಪ್ರಾಯ. ಮತ್ತೊಂದು ಎಂತ ಹೇಳಿದ್ರೆ, ತುಂಬಾ ಪ್ರೈವೇಟ್ ಗಾಡಿಯವರು ಕಡಪಾಡಿ ಬಸ್ ಸ್ಟ್ಯಾಂಡ್ ನ ಒಳಗೆ ಸರ್ಕಲ್ ನ ಸುತ್ತ ಎಲ್ಲ ಒಂದು ಈ ಕೃಷ್ಣ ಟೆಂಪಲ್ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ತಾರೆ ನೋಡಿ, ಆ ರೀತಿ ಗಾಡಿ ಪಾರ್ಕಿಂಗ್ ಮಾಡ್ತಾರೆ. ಜನರಿಗೆ ನಡೆದುಕೊಂಡು ಹೋಗ್ಲಿಕ್ಕೆ ಅಲ್ಲಿ ಜಾಗ ಇರುವುದಿಲ್ಲ. ತುಂಬಾ ಪ್ರೈವೇಟ್ ವೆಹಿಕಲ್ ನವರಲ್ಲಿ ಎಲ್ಲ ಗಾಡಿ ನಿಲ್ಲಿಸಿ ಎಲ್ಲೆಲ್ಲಿ ಹೋಗ್ತಾರೆ. ಇದು ನಾನು ಕಣ್ಣಲ್ಲಿ ನೋಡಿದ ವಿಷಯ. ತುಂಬಾ ಈಗ ಹೈವೇಲೆಲ್ಲ ಅಪಘಾತ ಅದು ಇದೆಲ್ಲ ಆಗ್ತಾ ಇರ್ತದೆ ಕಟ್ಪಾಡಿಯಲ್ಲಿ. ಯಾರು ಒಂದು ಸ್ಪಂದಿಸ್ತಾ ಇಲ್ಲ. ಆಮೇಲೆ ಕಟ್ಪಾಡಿಯಲ್ಲಿ ಹಳೆ ರೋಡ್ ಉಂಟು, ಒಳಗಡೆದ್ದು ರೋಡ್. ಆ ರೋಡಿನಲ್ಲಿ ಸಾಧಾರಣ ಒಂದು 4 ಫ್ಲಾಟ್ ಇದೆ. 4-5 ಫ್ಲಾಟ್ ಇದೆ. ಆ ಫ್ಲಾಟ್ ಇದ್ದೆಲ್ಲ ಡ್ರೈನೇಜ್ ಇದ್ದು ನೀರು ಚರಂಡಿಗೆ ಬಿಡ್ತಾ ಇದ್ದಾರೆ. ಅದನ್ನು ಕೂಡ ಕೇಳುವವರು ಯಾರೂ ಇಲ್ಲ. ಅದು ಚರಂಡಿಗೆ ಬಿದ್ದು ಆಮೇಲೆ ಮಳೆ ಬಂದ ಮೇಲೆ ಫುಲ್ ಆಗಿ ರೋಡಿಗೆ ಬಂದು ಶಾಲೆ ಮಕ್ಕಳೆಲ್ಲ ಓಡಾಡುವುದು ದಾರಿ ಅದು ಎಲ್ಲ. ಹೋದ ವರ್ಷ ಸಾಧಾರಣ ಆ ರೋಡ್ ಅಲ್ಲಿ ಒಂದು 7-8 ಡೆಂಗು ಜ್ವರದವರನ್ನು ಸಾಧಾರಣ ನಾನೇ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಎಲ್ಲ ಮಾಡಿಸಿದ್ದೇನೆ. ಇದು ನನ್ಗೆ ಗೊತ್ತಿದ್ದ ವಿಷಯ. ಆಮೇಲೆ ಒಂದು ಕೂಸುಬಲ್ಲ ಅಂತ ಹೇಳಿ ಒಂದು ಇಲ್ಲಿ ಇದೆ. ಅಲ್ಲಿಗೆ ಎಲ್ಲ ಮೊದ್ಲು ನೀರೆಲ್ಲ ಅಲ್ಲಿ ಹೋಗಿ ಎಲ್ಲ ಬ್ಲಾಕ್ ಆಗ್ತಿತ್ತು. ಈಗ ಅದು ಕೂಡ ಬಂದ್ ಮಾಡಿ ರೋಡ್ ಮಾಡಿದ್ದಾರೆ. ಅಲ್ಲಿ ರೋಡ್ ಯಾಕೆ ಮಾಡ್ಬೇಕು, ಯಾಕೆ ಕೊಡ್ಬೇಕು ಪರ್ಮಿಷನ್ ಪಂಚಾಯತಿ ಅವರು? ಅದನ್ನೆಲ್ಲ ನಾನು ಕೇಳ್ತಾ ಇದ್ದೇನೆ. ಇದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ಸರ್. ದಯವಿಟ್ಟು ಇನ್ನು ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆ ಕಟ್ಪಾಡಿಯಲ್ಲಿ ಪರಿಹರಿಸಬೇಕು ಹೇಳಿ ಕೇಳಿಕೊಳ್ತೀನಿ. ಖಂಡಿತ. ಓಕೆ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಅವರು ಹಲವಾರು ಪ್ರಶ್ನೆ ಕೇಳಿದ್ರು. ಮೊದಲನೇದಾಗಿ ಸರ್ವಿಸ್ ಬಸ್ ಒಳಗೆ ಬಂದ್ರೆ ಒಳ್ಳೆಯದು. ಅದರಲ್ಲಿ ಕೂಡ ಅವರು ಹೇಳಿದ್ರು ಅಲ್ಲಿ ಸುತ್ತ ಹಾಕ್ಲಿಕ್ಕೆ ಆಗುದಿಲ್ಲ. ಓವರ್ ಟ್ಯಾಂಕ್ ಹತ್ರ ಅಲ್ಲಿ ಸರಿ, ಅದೇ ಒಂದು ಕಾರಣ ಇರಬಹುದು. ಸರಿ, ಕಾರಣಗಳು ಹಲವಾರು ಇದೆ ಅಲ್ಲಿ. ಕಟ್ಪಾಡಿ ಬಸ್ ಸ್ಟ್ಯಾಂಡಿನ ಒಳಗೆ ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ವಿಚಾರ ಇರ್ತದೆ. ನಮ್ಗೆ ನಿಮ್ಮ 1 ಗಂಟೆ ಟೈಮ್ ಸಾಕಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಷ್ಟು ಜ್ವಲಂತವಾದ ಬಸ್ ಸ್ಟ್ಯಾಂಡಿನ ಒಳಗೆ ಸಮಸ್ಯೆಗಳಿವೆ. ಯಾಕಂದ್ರೆ ವೆಹಿಕಲ್ ಜಾಸ್ತಿ ಆಗಿದೆ, ಪಾರ್ಕಿಂಗ್ ಜಾಗ ಕಡಿಮೆ ಆಗಿದೆ. ಈಗ ನಾನು ರಿಕ್ಷಾದವರ ಬಗ್ಗೆ ಅವರೇನು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಕಟ್ಪಾಡಿಯಲ್ಲಿ ರಿಕ್ಷಾ ನಿಲ್ದಾಣ ಇದೆ, 1 ಉಂಟು, 2 ಉಂಟು, 3 ಇದೆ. ಯಾಕಂದ್ರೆ ನಾವು ಅವರನ್ನು ಕೂಡ ದೂಷಣೆ ಖಂಡಿತ ಮಾಡೋದಿಲ್ಲ. ಅವರು ಕೂಡ ಬರೋದು ಹೊಟ್ಟೆಪಾಡಿಗಾಗಿ, ಅಂಗಡಿಯವರು ಕೂಡ ಬರೋದು ಹೊಟ್ಟೆಪಾಡಿಗಾಗಿ. ಅಲ್ಲಿ ಏನಂದ್ರೆ ಅಲ್ಲಿ
ಹೊಂದಾಣಿಕೆಗಳು ಬಹಳ ಕಡಿಮೆ ಆಗಿವೆ ಇವತ್ತಿನ ದಿನಗಳಲ್ಲಿ. ಮುಂಚೆ ಇತ್ತು, ಮುಂಚೆ ಅಷ್ಟು ರಿಕ್ಷಾ ಇರಲಿಲ್ಲ. ಈಗ ಎಷ್ಟೋ ರಿಕ್ಷಾ ಜಾಸ್ತಿ ಆಗಿದೆ. ಕಟ್ಪಾಡಿಗೆ ರಿಕ್ಷಾಗಳ ಸಂಖ್ಯೆ ಈಗ ಜಾಸ್ತಿ ಇದೆ. ಯಾಕಂದ್ರೆ ಈಗ ಹೆಚ್ಚಿನವ್ರ ಹತ್ರ ವೆಹಿಕಲ್ ಇದೆ. ಯಾಕಂದ್ರೆ ನಮ್ಮ ಮಿತ್ರರಿದ್ದಾರೆ, ಅವರಿಗೆ ವಿಚಾರ ಗೊತ್ತುಂಟು. ಮುಂಚೆ ಬಾಡಿಗೆ ಎಷ್ಟು ಆಗ್ತಾ ಇತ್ತು, ಈಗ ಎಷ್ಟು ಬಾಡಿಗೆ ಆಗ್ತದೆ ಅಂತೇಳಿ. ಎಲ್ಲರ ಹತ್ರ ಒಂದು ವೆಹಿಕಲ್ ಇದೆ. ಟೂ ವೀಲರ್ ಇರ್ಬೋದು, ಕಾರ್ ಇರ್ಬೋದು. ಯಾವುದೇ ವಿಚಾರಗಳಿದ್ರೆ ಒಂದು ಹೊಂದಾಣಿಕೆಯಲ್ಲಿ ಹೋದ್ರೆ ಮಾತ್ರ ಅಲ್ಲಿ ಅದನ್ನ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಾಧ್ಯತೆ ಇದೆ. ಸುಮ್ಮನೆ ನಾವು ಕಚ್ಚಾಟ ಮಾಡಿಕೊಂಡು ಹೋದ್ರೆ ಅದು ಉದ್ದ ಹೋಗ್ತಾ ಇರ್ತದೆ. ಅದಕ್ಕೆ ನಾವು ಪಂಚಾಯತ್ನಲ್ಲಿ ಕೂಡ ಕಳೆದ ಬಾರಿ ನಾವೆಲ್ಲ ಸ್ನೇಹಿತರೆಲ್ಲ ಕೂತ್ಕೊಂಡು ಅದರ ಬಗ್ಗೆ ಸುಮಾರು ಚರ್ಚೆಯನ್ನು ಮಾಡಿದ್ದೇವೆ. ಸಂಬಂಧಪಟ್ಟ ಇಲಾಖೆಯವರು ಕೂಡ ಬಂದಿದ್ದಾರೆ. ನಿನ್ನೆ ತಹಶೀಲ್ದಾರ್ ಕೂಡ ಬಂದಿದ್ದರಂತೆ ಮೊನ್ನೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆಯನ್ನು, ಯಾಕಂದ್ರೆ ಅಂಗಡಿಯವರಿಗೆ ಎಷ್ಟು ಜಾಗ ಬೇಕು ಬಿಟ್ಟಿದ್ದಾರೆ. ಈಗ ಸ್ವಲ್ಪ ಆ ಕಡೆ ಸ್ವಲ್ಪ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನ ಕೂಡಲೇ ಪರಿಹರಿಸುವಂತ ವ್ಯವಸ್ಥೆ ಆಗ್ಬೇಕಲ್ಲಿ. ಯಾಕಂದ್ರೆ ರಿಕ್ಷಾದವರು ಕೂಡ ಸ್ವಲ್ಪ ಅಲ್ಲಿ ಮನಸ್ಸು ದೊಡ್ಡದು ಮಾಡಬೇಕು, ಅಂಗಡಿಯವರು ಕೂಡ ಮನಸ್ಸು ದೊಡ್ಡದು ಮಾಡ್ಬೇಕಲ್ಲಿ. ಹಾಗಾದ್ರೆ ಮಾತ್ರ ಅಲ್ಲಿ ಪರಿಹಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನಾನು ಬಿಡುದಿಲ್ಲ, ನೀನು ಬಿಡುದಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಅದು ಪರಿಹಾರ ಖಂಡಿತ ಆಗೋದಿಲ್ಲ. ನಾನು ರಿಕ್ಷಾ ಸ್ನೇಹಿತರ ಹತ್ರ ಕೂಡ ಮನವಿ ಮಾಡ್ತೇನೆ. ನಾನು ವರ್ತಕರ ಹತ್ರ ಕೂಡ ಪಂಚಾಯತ್ನ ಪರವಾಗಿ ಒಂದು ಮನವಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾವು ಎಲ್ಲರೂ ಕೂತ್ಕೊಂಡು ಪಂಚಾಯತ್ ಚರ್ಚೆ ಮಾಡಿದ್ದೇವೆ. ಯಾಕಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ನಾವು ಜೀವನ ಮಾಡ್ಕೊಳ್ಳುವ ಅಂತೇಳಿ. ಯಾಕಂದ್ರೆ ಎಲ್ಲರೂ ಬರೋದು ಹೊಟ್ಟೆಪಾಡಿಗಾಗಿ. ಅಲ್ಲಿ ಹೊಂದಾಣಿಕೆಗಳು ಬೇಕು. ಹೊಂದಾಣಿಕೆ ಇಲ್ಲದಿದ್ರೆ ಯಾವುದು ವ್ಯವಹಾರ ಮಾಡ್ಕೊಳ್ಳಿಕ್ಕೆ ಕಷ್ಟ. ಆದ್ರಿಂದ ನಾನು ರಿಕ್ಷಾದ ಸ್ನೇಹಿತರಲ್ಲಿ ಕೂಡ ನನ್ನ ಮನವಿ, ವರ್ತಕರಲ್ಲಿ ಕೂಡ ಒಂದು ಮನವಿ. ಮುಂಚೆ ದಾಮೋದಷ್ಟುವರ್ನವರಿಗೆ ಅಲ್ಲಿ ಜಾಗ ಇರ್ತಿರ್ಲಿಲ್ಲ ಒಳಗೆ ಹೋಗ್ಲಿಕ್ಕೆ. ಈಗ ಅಲ್ಲಿ ಎಲ್ಲ ಮಾರ್ಕ್ ಎಲ್ಲ ಮಾಡಿ ಅವರಿಗೆ ಅಂಗಡಿಗೆ ಜಾಗ ಹೋಗ್ತದೆ. ಅಲ್ಲಿ ಪಕ್ಕದಲ್ಲಿ ನಿಶ್ಚಿತ ಹೋಟೆಲ್ ಇದೆ, ಅಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಖಂಡಿತ ಇದೆ. ಅದನ್ನ ಪರಿಹರಿಸಬೇಕು. ಪಂಚಾಯತ್ ಪರಿಹರಿಸುವುದಾ, ಸಾರಿಗೆ ಇಲಾಖೆಯವರು ಪರಿಹರಿಸುವುದಾ, ಯಾರು ಅಂತ ಹೇಳಿ ಅಲ್ಲಿ ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿದೆ. RTO ಲಾಸ್ಟ್ ಟೈಮ್ ಬಂದ್ರು, ಒಂದು ಅರ್ಧ ಗಂಟೆ ಇದ್ರು, ಮತ್ತೆ ಎತ್ಕೊಂಡು ಹೋದ್ರು. ಅವ್ರು ಅದು ಯಾಕೆ ಹೋದ್ರು ಅಂತೇಳಿ ಗೊತ್ತಿಲ್ಲ. ಒಂದು ಕರೆ ಇದೆ ಸರ್. ಹಲೋ 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 ಹಲೋ, ನಾನು ಮೋಹನ್ ಪೂಜಾರಿ ಕಟ್ಪಾಡಿಯಿಂದ ಮಾತಾಡ್ತಾ ಇದ್ದೇನೆ. ಹೇಳಿ ಮೋಹನ್ ಪೂಜಾರಿ ಅವರೇ, ಹೇಳಿ, ಏನ್ ಹೇಳ್ತೀರಾ? ಹೈವೇಯಲ್ಲಿ ನಾವೆಲ್ಲ ಕಡೆ ಇದ್ದೇವೆ. ಬಿಳಿ ಪಟ್ಟಿಯನ್ನು ಹಾಕ್ತಾ ಇರ್ತಾರಲ್ಲ ಬಸ್ ಸ್ಟ್ಯಾಂಡಿನ ಹತ್ತಿರ. ಬಿಳಿ ಹೊಸದು ಬಸ್ ಸ್ಟ್ಯಾಂಡ್ ಮಾಡಿದ ಮೇಲೆ ಬಿಳಿ ಪಟ್ಟಿ ಎಲ್ಲಿಯೂ ಕಾಣೋದಿಲ್ಲ. ಹೈವೇ ಬದಿಯಲ್ಲಿ ಸರ್ವಿಸ್ ರೋಡ್ ನಲ್ಲಿ ಎಲ್ಲ ಕಡೆಯಲ್ಲಿ ಒಂದು ಬಿಳಿ ಪಟ್ಟಿ ಅಂತ ಇರ್ತದೆ. ಅದು ಇದ್ರೆ ನಿಲ್ಲಿಕ್ಕೆ ತುಂಬಾ ಒಳ್ಳೇದು. ಅದೇ ಇಲ್ಲಿ ಬಿಳಿ ಪಟ್ಟಿ ಹಾಕ್ಲಿಲ್ಲ, ಹಾಗಾಗಿ ನಿಲ್ತಾ ಇಲ್ಲ ಹೇಳುದ ತಾವು? ಹೌದೌದೌದು, ಒಂದು ಸಿಗ್ಲಲ್ವಾ ಅವರಿಗೆ ನಿಲ್ಲಿಕ್ಕೆ ಆ ಜಾಗದಲ್ಲಿ. ಅಂದ್ರೆ ಬಸ್ ಸ್ಟ್ಯಾಂಡ್ ಇದ್ರು ಸಹ ಬಿಳಿ ಪಟ್ಟಿ ಬೇಕು ಹೇಳುದು ತಾವು? ಹೌದೌದೌದು, ಎಲ್ಲ ಕಡೆಯಲ್ಲಿ ಉಂಟು ನೋಡಿ ಸರ್. ಕಟ್ಪಾಡಿಯಲ್ಲಿ ಕಾಣ್ತಾ ಇಲ್ಲ, ಸರ್ವಿಸ್ ರಸ್ತೆಯಲ್ಲಿ ಬಿಳಿ ಪಟ್ಟಿ ಕಾಣ್ತಾ ಇಲ್ಲ. ಸರಿ ಸರಿ ಸರಿ, ನನ್ನ ಅಭಿಪ್ರಾಯ. ಸರಿ, ಧನ್ಯವಾದ. ಬಿಳಿ ಪಟ್ಟಿ ಓಡಿಸುವ ಕೆಲಸ ಆಗ್ಬೇಕಲ್ಲಿ. ಮೋಹನ್ ಪೂಜಾರಿ ಅವರು ನಮ್ಮ ಆತ್ಮೀಯರೇ. ಬಿಳಿ ಪಟ್ಟಿ ಇಲ್ಲ ಅಲ್ಲಿ, ಕಾಣಿಸ್ತಾ ಇಲ್ಲ. ಅಲ್ಲ, ಅವರಿಗೆ ಏನು ಅಲ್ಲಿ ವಿಚಾರ ವ್ಯಕ್ತಪಡಿಸಲಿಕ್ಕೆ ಅವರು ವ್ಯಕ್ತಪಡಿಸಿದ್ದಾರೆ. ಬಹಳ ಸಂತೋಷದ ವಿಚಾರವೇ. ಯಾಕಂದ್ರೆ ಅವ್ರ ಹತ್ರ ಒಂದು ವಿಚಾರ ಇತ್ತು, ಅದು ಹಾಕಿದ್ರೆ ಜನರು ನಿಲ್ಬೋದಾ ಅಂತೇಳಿ. ಆ ರೀತಿಯಲ್ಲಿ ಒಂದು ಅವರು ಚಿಂತನೆ ಮಾಡಿದ್ರು. ಖಂಡಿತವಾಗಿ ಅವರ ಚಿಂತನೆ ಒಳ್ಳೇದೇ. ಮೋಹನ್ ಪೂಜಾರಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಮೋಹನ್ ಪೂಜಾರಿ ಅವರಂತ ಎಲ್ಲ ಪಬ್ಲಿಕ್ ಸೇರಿದ್ರೆ ಖಂಡಿತವಾಗಿ ಬಸ್ ಎಲ್ಲಿ ಬರಬೇಕು ಅಲ್ಲಿ ಬರ್ತದೆ, ಜನರು ಎಲ್ಲಿ ಹೋಗ್ಬೇಕು ಅಲ್ಲೇ ಬಂದು ನಿಲ್ತಾರೆ. ಯಾಕಂದ್ರೆ ಸಂಘ ಸಂಸ್ಥೆಗಳು ಈಗ ಸುಮಾರು ಉಂಟು ಕಟ್ಪಾಡಿಯಲ್ಲಿ, ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಟ್ರಾಫಿಕ್ ತುಂಬಾ ಅಲ್ಲಿ ಸಂಡೇ ಆದಿತ್ಯವಾರ ದಿವಸ ಸಿಕ್ಕಾಪಟ್ಟೆ ಸೀಸನ್ ಟೈಮ್ ಅಲ್ಲಿ ಬ್ಲಾಕ್ ಆಗಿರ್ತದೆ. ಎಲ್ಲರೂ ಬಂದು ಅಲ್ಲಿ ಸಹಕಾರ ಕೊಡ್ತಾರೆ, ಯಾರು ಕೊಡೋದಿಲ್ಲ ಅಂತ ಏನಿಲ್ಲ. ನಾನು ಆಗ್ಲೇ ಹೇಳಿದ್ದೇನೆ, ಯಾವ್ದು ಹೊಂದಾಣಿಕೆ ಇದ್ರೆ ಮಾತ್ರ ಅಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುತ್ತೆ. ಬಿಳಿ ಪಟ್ಟಿಯನ್ನು ಕೂಡ ಅಲ್ಲಿ ಖಂಡಿತವಾಗಿ ವ್ಯವಸ್ಥೆ ಮಾಡಬಹುದು. ಕಟ್ಪಾಡಿ ಬಸ್ ಸ್ಟ್ಯಾಂಡ್ ಒಳಗೆ ಬರುವಂತ ಬಸ್ಸುಗಳು ಬಸ್ ಸ್ಟ್ಯಾಂಡಿನ ಒಳಗೆ ಬರಬೇಕು. ಲೋಕಲ್ ಇರ್ಬೋದು, ಸಿಟಿ ಇರ್ಬೋದು. ಈ ಹೈವೇಯಲ್ಲಿ ನಾವು ನಿಲ್ದಾಣ ಮಾಡಿದ್ವಿ ಯಾಕಂದ್ರೆ ಖಾಲಿ ಎಕ್ಸ್ಪ್ರೆಸ್ ಬಸ್ ನಿಲ್ಲಕ್ಕೆ ಮಾತ್ರ. ಖಂಡಿತ ಎಕ್ಸ್ಪ್ರೆಸ್ ಬಸ್ನವ್ರು ಮಾತ್ರ ನಿಲ್ಬೇಕು. ನಾನು ಈ ಸಂದರ್ಭದಲ್ಲಿ RTO ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಸಾರಿಗೆ ಪ್ರಾಧಿಕಾರದವರ ಹತ್ರ. ಎಕ್ಸ್ಪ್ರೆಸ್ ಬಸ್ ನಿಲ್ಬೇಕು ಎಲ್ಲಿ ನಾವು ಮಾಡಿದಂತ ಬಸ್ ನಿಲ್ದಾಣದಲ್ಲಿ. ಹಾಗೆ ಅಲ್ಲಿ ನಾನು ಈಗ ಹೇಳಿದ್ದೇನಲ್ಲ, ಅಲ್ಲಿ ಸೀಟ್ ಹಾಕ್ಲಿಲ್ಲ, ಜಂಗ್ ಹಿಡಿತಾ ಇದೆ, ಅಲ್ಲಿ ಹೋಗಿ ಎಕ್ಸ್ಪ್ರೆಸ್ ನಿಲ್ಬೇಕು. ಲೋಕಲ್ ಬಸ್ ಖಾಲಿ ಒಳಗೆ ಬರಬೇಕು, ಹೋಗ್ಬೇಕು. ಆವಾಗ ಖಂಡಿತವಾಗಿಯೂ ಸಮಸ್ಯೆ ಬರುದಿಲ್ಲ. ಈ ಪ್ರೈವೇಟ್ ವೆಹಿಕಲ್ ನನ್ನ ಸಮಸ್ಯೆ ಬಂತ ಅಲ್ಲಿ. ಪ್ರೈವೇಟ್ ವೆಹಿಕಲ್ ಈಗ ಏನಾಗಿದೆ ಅಂದ್ರೆ ಯಾರು ಬರುದಿಲ್ಲ, ಬಸ್ ಬರುದಿಲ್ಲ, ಯಾರು ಬರುದಿಲ್ಲ, ಪಾರ್ಕಿಂಗ್ ಮಾಡಿ ಇಟ್ಟಿದ್ದಾರೆ. ಬರುದಿಲ್ಲ ಅಂತೇಳಿ ಪಾರ್ಕಿಂಗ್ ಮಾಡಿದ್ದಾರೆ. ಖಂಡಿತವಾಗಿಯೂ ನಾವು ಅವೇರ್ನೆಸ್ ಕೊಟ್ರೆ
ಖಂಡಿತವಾಗಿ ಅಲ್ಲಿ ಒಂದು ವ್ಯವಸ್ಥೆ ಖಂಡಿತ ಇನ್ನೊಂದು ಕರೆ ಇದೆ ಎಲ್ಲರ ಹತ್ರ ಕೂಡ ನಾವು ಅವೇರ್ನೆಸ್ ಕೊಡ್ಬೇಕು ಎಲ್ರಿಗೂ. ಹಲೋ 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 ಮೇಡಮ್ ಹೇಳಿ. ನಮ್ ಕಡಪಡಿಯಿಂದ ಹೇಳಿ ಮೇಡಮ್ ಹೇಳಿ, ತಮ್ಮ ಹೆಸರು? ಸದಸ್ಯ ಆಶಾ ಅಂತ. ಆಶಾ ಅವರೇ ಹೇಳಿ. ಆಶಾ ಅವರೇ, ಏನಂದ್ರೆ ಈಗ ಒಂದು ಕಾರಣ ಅಂದ್ರೆ ಅನುಕೂಲ, ಜನರಿಗೆ ಎಲ್ಲಿ ಅನುಕೂಲ ಉಂಟು ನೋಡಿ ಅಲ್ಲಿ ನಿಲ್ತಾರೆ. ಅಲ್ಲಿ ಅಂಗಡಿ ಇದೆ, ಹೂವಿನ ಅಂಗಡಿ ಇದೆ, ಏನಾದ್ರು ತಗೊಳ್ಬೇಕಾದ್ರೆ ಅಲ್ಲಿ ತಗೊಳ್ತಾರೆ, ರಪ್ಪ ಓಡಿ ಬಂದು ಬಸ್ ಹಿಡಿತಾರೆ. ಅದಕ್ಕೆ ಒಂದ ಜನರೇ ಅದನ್ನು ಸರಿ ಮಾಡ್ಕೊಂಡು ಹೋಗ್ಬೇಕು. ನಮ್ಗಾಗಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ, ನಾವು ಅದನ್ನು ಯೂಸ್ ಮಾಡ್ಬೇಕು. ಇಲ್ಲಿ ಇದು ಮಾಡುದು ಒಳ್ಳೇದಲ್ಲ, ಜನರಿಗೆ ಸಮಸ್ಯೆ ಆಗ್ತಾ ಉಂಟು. ಅವರೇ ಸ್ವಲ್ಪ ಆಲೋಚನೆ ಮಾಡ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ನಮ್ಮ ಬಸ್ಸಿನವರು ಒಂದು 4 ಸ್ಟೆಪ್ ಮುಂದೆ ಹೋಗಿ ನಿಲ್ಸಿದ್ರೆ ಏನು ಹೋಗಲ್ಲ. ಹೌದು ಹೌದು ಹೌದು. ಹೋಗಿ ಮುಂದೆ ನಿಂತ್ರೆ ಇವರು ಓಡಿ ಹೋಗ್ಲಿ ಅಲ್ಲಿ 4 ಸ್ಟೆಪ್ ಹಾಗೆ ಮಾಡಿದ್ರೆ ಬಸ್ಸಿನವರು ಹೋಗಿದೆ, ಹಾಗೆ ಎಲ್ಲ ಜನರು ಓಡಿ ಹೋಗ್ತಾರೆ ಅಲ್ಲಿ ಬಸ್ ಹಿಡಿಬೇಕಿದ್ರೆ. ಇದು ಅನುಕೂಲ ಜಾಸ್ತಿ ಆದ್ರಿಂದ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಹೌದು, ಜನರಿಗೆ ಅನುಕೂಲ ಬೇಕಲ್ಲ, ಅನುಕೂಲ ಬೇಡ ಅವರಿಗೆ. ಒಂದು 4 ಸ್ಟೆಪ್ ನಡುಕಲ್ಲಿ ಹೋಗಿ ನಿಲ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಬಸ್ಗಳು 4 ಸ್ಟೆಪ್ ಮುಂದೆ ನಿಲ್ದ್ರೆ ಅವರೇ ಅದಕ್ಕೆ ಹೋಗ್ತಾರೆ ಹೇಳುದು ನಾವು. ಹೋಗ್ತಾರೆ, ಬಸ್ ಹೋಗ್ಲಿ ಅಲ್ಲಿ ನಿಲ್ಲಿ, 4 ಸ್ಟೆಪ್ ಇವರು ಓಡ್ಲಿ ಅಲ್ಲಿ. ಇಲ್ಲದ್ರೆ ಜನರ ಅರ್ಥ ಮಾಡ್ಕೊಳ್ಬೇಕಲ್ಲ ಇದನ್ನು. ನಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು. ನಮ್ಮ ಇದು ಪಂಚಾಯತ್ನವರು ಇಷ್ಟು ಒಳ್ಳೆ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ, ಅದಕ್ಕೊಂದು ಬೆಲೆನೇ ಇಲ್ವಾ? ಹೌದೌದು ಹೌದು ಹೌದು. ನಾನು ಹೇಳುದು ಇದರ ಬಗ್ಗೆ ನಿಜವಾಗಿ ಕಠಿಣವಾದ ಇವರು ಕ್ರಮ ಈಗ ಕೈಗೊಳ್ಬೇಕು. ನಮ್ಮ ಪಂಚಾಯತ್ನವರು ಮನಸ್ಸು ಮಾಡಿದ್ರೆ ಏನು ಆಗ್ತದೆ, ಅವರೆಲ್ಲ ಇದರ ಬಗ್ಗೆ ಏನಾದ್ರೂ ಮಾಡ್ಬೇಕೀಗ. ಸರಿ ಮೇಡಮ್, ಸರಿ ಸರಿ ಸರಿ, ಓಕೆ. ನಮ್ಮ ಅಲ್ಲಿ ಅಧ್ಯಕ್ಷ ಇವರಿದ್ದಾರಲ್ಲ, ಮಾಜಿ ಸದಸ್ಯರು, ಹಾಲಿ ಸದಸ್ಯರು ಅವರು. ಅವರ ಹತ್ರ ನಾನು ಹೇಳುತ್ತಿದ್ದೆಲ್ಲ. ಖಂಡಿತ ಖಂಡಿತ ಮೇಡಮ್, ತಾವು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ನಿಜವಾಗ್ಲೇ ನಾವಿದ್ದೇವೆ ಅವರೊಟ್ಟಿಗೆ. ಖಂಡಿತ ಖಂಡಿತ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ನಮ್ಮ ಅವರು ಮಾಜಿ ಸದಸ್ಯರಾಗಿದ್ದು ಶ್ರೀಮತಿ ಆಶಾರವರು, ಅವರ ಅಭಿಪ್ರಾಯ ಕೂಡ ಒಳ್ಳೆಯದೇ. ಯಾಕಂದ್ರೆ ಅನುಕೂಲ ಜಾಸ್ತಿ ಆದಾಗ ಈ ಮನೆಯಲ್ಲಿ ನೋಡಿ ನಮಗೆ ವ್ಯವಸ್ಥೆಗಳು ಜಾಸ್ತಿ ಆದಾಗ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಸಮಸ್ಯೆಗಿಂತ ಆಲಸ್ಯ. ಹೌದು, ಆಲಸ್ಯ, ಉದಾಸೀನ. ಹೌದು, ಈಗ ಗೋಡೆ ಹೊತ್ತಿದ್ದು ನೀರು ಬರ್ತದೆ, ಮುಂಚೆ ಹಾಗಲ್ಲ, ಸೇದ್ಬೇಕಿತ್ತು. ಈಗ ಕಡಿಲಿಕ್ಕೆ ಸ್ವಿಚ್ ಹಾಕಿದ್ರೆ ಸರಿ ಕಡಿತದೆ, ಬಟ್ಟೆ ಒಗಿಲಿಕ್ಕೆ ಹಾಗೆ. ಇಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ಕೂಡ ಹಾಗೆ. ಹೌದು, ಒಂದು ಅಂಗಡಿಯಲ್ಲಿ ಬ್ರೆಡ್ ತಕೊಂಡು ಹೋಗಿ ಅಲ್ಲಿ ಬ್ರೆಡ್ ತಕೊಂಡು ಹೊರಗೆ ಬರುವಾಗ ಬಸ್ ನಿಂದ್ರೆ ಬಸ್ ನಿಲ್ಲಿಸಾಯ್ತು. ಅದು ತಪ್ಪೇ ಯಾರ್ದು? ನಮ್ದೇ, ಪಬ್ಲಿಕ್ನವರದ್ದು. ಎಲ್ಲಿ ಬಸ್ ತಂಗದಾಣ ಉಂಟು ಅಲ್ಲಿ ಹೋಗಿ ನಿಂತ್ರೆ ಖಂಡಿತವಾಗಿ ಅದಕ್ಕೆ ಒಂದು ಅಲ್ಲಿ ಮಾಡಿದ ಬಸ್ ಸ್ಟಾಪಿಗೆ ಒಂದು ಅರ್ಥಪೂರ್ಣ ಚರ್ಚೆ ಮಾಡೋಣ ಸರ್ ಒಂದು ವಿರಾಮ ನಂತರ. ವೀಕ್ಷಕರ, ಇನ್ನಷ್ಟು ಚರ್ಚೆಗಳನ್ನು ನೋಡ್ತೀವಿ, ಹೇಗೆ ಸಮಸ್ಯೆಗಳನ್ನು ಬಗೆಹರಿಸಬಹುದಂತ ಒಂದು ಆಲೋಚನೆ ಮಾಡೋಣ ಒಂದು ಪುಟ್ಟ ವಿರಾಮದ ನಂತರ. ನಮಸ್ತೆ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ, ಕಟ್ಪಾಡಿ ಬಸ್ ಸ್ಟ್ಯಾಂಡ್ ಪ್ರಾಬ್ಲಮ್ನ ವಿಷಯವನ್ನು ತಗೊಂಡು ಚರ್ಚೆ ಮಾಡ್ತಾ ಇದ್ವಿ. ಈಗ ಕಟ್ಪಾಡಿಯಲ್ಲಿ ಒಂದು ಸಮಸ್ಯೆಗಳು ಉದ್ಭವಿಸ್ತಾ ಇದೆ, ಸಾಕಷ್ಟು ಕರೆ ಬರ್ತಾ ಇದೆ, ನಮ್ಮದೊಂದಿಗೆ ಅತಿಥಿಗಳು ಕೂಡ ಇದ್ದಾರೆ, ನಿಮ್ಮ ಕರೆಗಳು ಸಹ ಬರ್ತದೆ. ಯಾವುದೆಲ್ಲ ಕ್ರಮಗಳನ್ನು ತಗೊಂಡ್ರೆ ಸೂಕ್ತ, ಇಂತಹ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಬೋದು ಎನ್ನುವ ಚರ್ಚೆಯನ್ನು ಮಾಡ್ತಿದ್ವಿ. ಇಬ್ಬರು ಅತಿಥಿಗಳಿಗೆ ನಾನು ಮತ್ತೊಮ್ಮೆ ಚರ್ಚೆಗೆ ಸ್ವಾಗತ ಮಾಡ್ತೇನೆ. ಈಗ ನಾನು ಆಗ ಸರ್ವಿಸ್ ಮತ್ತೆ ಸಿಟಿ ಬಸ್ಸಿನ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೆ. ಕಟ್ಪಾಡಿಯಲ್ಲಿ ನಾವು ತಿಳಿದಾಗೆ 3 ಬಸ್ಗಳು ಬರ್ತದೆ. ಒಂದು ಸರ್ವಿಸ್ ಬಸ್ ಬರ್ತದೆ, ಸಿಟಿ ಬಸ್, ಎಕ್ಸ್ಪ್ರೆಸ್ ಕೂಡ ಬರ್ತದೆ. ಸಿಟಿ ಬಸ್ 3 ಕೂಡ ಒಂದು ಬೇರೆ ಬೇರೆ ಒಂದು ಸಂಸ್ಥೆಗಳಿದೆ, ದೊಡ್ಡ ಸಿಟಿ ಅದು. ಮತ್ತೆ ಕಟ್ಪಾಡಿ ತನಕ ಮಾತ್ರ ಸಿಟಿ ಬಸ್ ಬರೋದು, ಮತ್ತೆ ಮುಂದೆ ಹೋಗುದಿಲ್ಲ. ಹೌದು, ಅಲ್ಲೇ ಲಾಸ್ಟ್ ಅದು ಲಾಸ್ಟಿಗೆ ಹೋಗಿ ಬರ್ತದೆ, ನಿಲ್ತದೆ, ಹೋಗ್ತದೆ. ಹೌದು, ಆ ಸಿಟಿ ಬಸ್ ಮತ್ತು ಸರ್ವಿಸ್ ಬಸ್ಸುಗಳು ಒಳಗೆ ನಾಳೆಯಿಂದಲೇ ಬಂದ್ರೆ ಖಂಡಿತವಾಗಿ ಕಟ್ಪಾಡಿಯಲ್ಲಿ ಸಮಸ್ಯೆಗಳು ಬರುವುದಿಲ್ಲ. ಎಕ್ಸ್ಪ್ರೆಸ್ ಬಸ್ ನಾನು ಆಗ ಹೇಳಿದ್ದೆ, ಅಲ್ಲಿ ಹೋಗಿ ನಿಲ್ಬೇಕು, ಎಕ್ಸ್ಪ್ರೆಸ್ ಸ್ಟಾಪ್ ಅಂತ ಹೇಳಿ ನಾವು ಅಲ್ಲಿ ನಿರ್ಮಾಣ. ನಿಮ್ಮಲ್ಲಿ ಒಂದು ಕೇಳ್ಬೇಕು, ಮುಂಚೆ ಸರ್ವಿಸ್ ಬಸ್ ಸ್ಟ್ಯಾಂಡ್ ಇದು ಬಸ್ಗಳು ಒಳಗೆ ಬರ್ತಾ ಇತ್ತು. ಆ ಹೋಟೆಲ್ ಸುತ್ತ ಹಾಕೊಂಡು ಶಿರ್ವಕ್ಕೆ ಹೋಗಿ ಸುತ್ತಾಗ್ತಿತ್ತು, ಕಾಪಿಗೆ ಹೋಗಿ ಸುತ್ತಾಗ್ತಿತ್ತು, ಮಟ್ಟಿಗೆ ಹೋಗಿ ಸುತ್ತಾಕೊಂಡು ಬರ್ತಾ ಇತ್ತು. ಹೌದು, ಮತ್ತೆ ಯಾಕೆ ಬರೋದು ನಿಂತಿತ್ತು, ಯಾಕೆ ಬರ್ತಾ ಇಲ್ಲ? ಅಲ್ಲಿ ಹೈವೇ ಕೆಲಸ ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಒಳಗೆ ಬರ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಯ್ತು, ಒನ್ ವೇ ಆಗಿ. ಹೌದು, ಒನ್ ವೇ ಆಗಿ. ಆ ಸಂದರ್ಭದಲ್ಲಿ ಅವರು
ಸರ್ತ ಹೋಗಲಿಕ್ಕೆ ಶುರು ಮಾಡಿದ್ರು. ಅದು ಚಾಲ್ತಿ ಆದದ್ದು ಇವತ್ತಿಗೆ ಅದೇ ಅಭ್ಯಾಸದಲ್ಲಿದ್ದಾರೆ ಅವರು. ನಾನು ಆಗಲೇ ಹೇಳಿದೆ, ಸಣ್ಣ ಮಕ್ಕಳಿದ್ದಾರೆ, ಪ್ರಾಯದವರು, ವಯೋವೃದ್ಧರು, ಪಾಪ ಅವರು ಬಸ್ ಆ ಕಡೆ ನಿಲ್ತದೆ, ಅವರಿಗೆ ರಿಕ್ಷಾಕ್ಕೆ ಈ ಕಡೆಗೆ ಬರಬೇಕು, ಮಟ್ಟಿಗೆ ಎಲ್ಲ ತರಕಾರಿ ತಗೊಳ್ಬೇಕು, ಏನಾದ್ರು ಪರ್ಚೇಸ್ ಮಾಡಬೇಕಿದ್ರೆ ಬಸ್ ಸ್ಟ್ಯಾಂಡಿಗೆ ಬರಬೇಕು. ಅವರು ಅವ್ರ ಕಷ್ಟ ನೋಡಿದ್ರೆ ನಮಗೆ ಬಹಳ ಬೇಸರ ಆಗ್ತದೆ. ಕೆಲವು ಸಾರಿ ಪೊಲೀಸ್ನವರೇ ಕೈಯಲ್ಲಿ ಹಿಡ್ಕೊಂಡು ಈಚೆ ಬರುವುದು ಕೂಡ ಉಂಟು. ನಾನು ಎಷ್ಟೋ ಸಾರಿ ನೋಡಿದ್ದೇನೆ. ನಾನು ಅಂತ ಸಮಸ್ಯೆಗಳು ಇರುವಾಗ ಕಾಪು ಕಡೆಗೆ ಹೋಗೋ ಬಸ್ಸಲ್ಲಿ ಬಂದ್ರೆ ಅವರು ರೋಡ್ ಕ್ರಾಸ್ ಬರಬೇಕು, ಈಚೆ ಬಸ್ ಸ್ಟ್ಯಾಂಡ್ ಬರಬೇಕಿದ್ರೆ, ಕಟ್ಪಾಡಿ ಬಸ್ ನಿಲ್ದಾಣಕ್ಕೆ ಬರಬೇಕಿದ್ರೆ. ಆ ಸಮಸ್ಯೆಗೋಸ್ಕರ ನಾನು ಇವತ್ತು ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ ಬಸ್ಸಿನವರ ಹತ್ರ. ಸಿಟಿ ಬಸ್ ಬರುವುದೇ ಹೇಗೆ, ಸರ್ವಿಸ್ ಬಸ್ಸಿನವರ ಹತ್ರ ಶಿರ್ವಾ ಮತ್ತೆ ನಮ್ಮ ಕಾಪಿನಿಂದ ಬರುವಂತ ಬಸ್ಸುಗಳು ಕರೆಕ್ಟ್ ಅವರು ನಾವು ಹೇಳಿದ ಒಂದು ಡೈರೆಕ್ಷನ್ ನಲ್ಲಿ ನಾಳಿಂದ ಶುರು ಮಾಡಿದ್ರೆ ಕಟ್ಪಾಡಿಯಲ್ಲಿ ಸಮಸ್ಯೆಗಳು ಬರುವುದಿಲ್ಲ. ಜನರು ಇರ್ತಾರೆ, ಎಕ್ಸ್ಪ್ರೆಸ್ ನಲ್ಲಿ ಹೋಗೋರು ಎಕ್ಸ್ಪ್ರೆಸ್ ಅಲ್ಲೇ ಹೋಗುದು, ಸರ್ವಿಸ್ ಬಸ್ನಲ್ಲಿ ಹೋಗೋ ಸರ್ವಿಸ್ ಬಸ್ ಅಲ್ಲೇ ಹೋಗ್ತಾರೆ. ಅವರು ಒಳಗೆ ಬಂದ್ರೆ ಖಂಡಿತವಾಗಿ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಅದೊಂದು ಮಾರ್ಗ ಇದೆ. ಓಲ್ಡ್ ರೋಡ್ ಅಲ್ಲಿ ಸ್ವಲ್ಪ ಅಗಲೀಕರಣ ಆಯ್ತು, ರಸ್ತೆ ಅಗಲೀಕರಣ ಆಯ್ತು. 2 ಏನು ರಾಷ್ಟ್ರೀಯ ಹೆದ್ದಾರಿ ಮತ್ತೆ 2 ಸರ್ವಿಸ್ ರಸ್ತೆಗಳು ನಿರ್ಮಾಣ ಮಾಡಿ, ಆದ್ರೂ ಕೂಡ ಎಲ್ಲ ಬಸ್ಸುಗಳು ಸರ್ವಿಸ್ ಹೈವೇಯಲ್ಲೇ ನಿಲ್ಲಿಸ್ತಿತ್ತು. ಸಾಕಷ್ಟು ಅಪಘಾತ ಕೂಡ ಆಯ್ತು. ಅಲ್ಲಿಂದ ಮತ್ತೆ ಸ್ವಲ್ಪ ಡೈವರ್ಷನ್ ಮಾಡಿ ಕೊಟ್ರು. ಅಂದ್ರೆ ಎಕ್ಸ್ಪ್ರೆಸ್ ಮತ್ತು ಸರ್ವಿಸ್ ನಿಲ್ದಾಣದಲ್ಲಿ ಹೋಗ್ಬೇಕು ರೋಡಲ್ಲಿ ಅಂತ ದೊಡ್ಡದು ಹಂಪ್ ಹಾಕಿದ್ರು, ಬೋರ್ಡ್ ಹಾಕಿದ್ರು, ಡೈವರ್ಷನ್ ಆಯ್ತು. ಈಗ ಆದ್ರೂ ಕೂಡ ಮುಂಚಿನ ಹಾಗೇನೆ ಕೆಲವು ಹೈವೇಯಲ್ಲಿ ನಿಲ್ತಾ ಇದೆ. ಇದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಅಲ್ಲ. ಅದೇ ಈಗ ಅಶೋಕರಾವ್ ಹೇಳಿದಾಗೆ ಕಾಪು ಶಿರುವೆಯಿಂದ ಬರುವ ಬಸ್ಸು ನನ್ನೊಂದು ಅಭಿಪ್ರಾಯ ಪೇಟೆಯೊಳಗೆ ಬಂದು ಓಲ್ಡ್ MBC ರಸ್ತೆಯಲ್ಲಿ ಸೀದಾ ಉಡುಪಿಗೆ ಹೋಗ್ಲಿ, ಅಲ್ಲಿ ಪೇಟೆಯೊಳಗೆ ಇಳಿಸ್ಲಿ. ಶಿರುವ ನಮ್ಮ ಉಡುಪಿಯಿಂದ ಬರುವುದಲ್ಲ ಅಟಲ್ಲ, ಅದು ಬೇಕಾದ್ರೆ ಹೈವೇಲಿ ಇಳಿಸುವ ತೊಂದರೆ ಇಲ್ಲ. ಅದು ನಿಮಗೆ ಏನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ನನ್ನ ಲೆಕ್ಕಾಚಾರದಲ್ಲಿ. ಹೈವೇಲಿ ಶಿರುವ ಹೋಗುವಲ್ಲಿ ನಯನ ಸ್ಟಾಪ್ ಹತ್ರ ಇಳಿಸಿ ಅವ್ರು ಹೋಗ್ಬೋದು. ಒಳಗೆ ಬಂದು ಕಟ್ಟಾಗಲಿ ಕಷ್ಟ ಆಗುತ್ತೆ. ಹಲೋ ಹಲೋ ಹಲೋ, ಸರ್ ಹೇಳಿ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಪ್ರಸನ್ನ ಅಂತ ಹೇಳಿ. ಪ್ರಸನ್ನ ಅವರೇ ಹೇಳಿ. ಕಾಲ್ ಮಾಡ್ತಿದ್ದೀನಿ. ಎಲ್ಲಿಂದ ಸರ್? ಶಿರ್ವಾದಿಂದ ಕಾಲ್. ಹೇಳಿ ಪ್ರಸನ್ನ ಹೇಳಿ. ಅದೇ ಈಗಿನ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ರಲ್ಲ. ಖಂಡಿತ ಹೇಳಿ ಮಾತಾಡಿ. ಈಗ ಅಂತ ಹೇಳುದಾದ್ರೆ, ಈಗ ನಾವು ಬ್ಲಾಕ್ ಆಗ್ಲಿಕ್ಕೆ ಕಾರಣ ಎಕ್ಸ್ಪ್ರೆಸ್ ನವರಿಗೆ ಲೆಕ್ಕದಲ್ಲಿ ಕಡಪಾಡಿ ಸ್ಟಾಪ್ ಸ್ಟೇಜೇ ಇಲ್ಲ. ಒಂದು ಹೇಳುದಾದ್ರೆ ಲೆಕ್ಕದಲ್ಲಿ ನೋಡಿದ್ರೆ ಅಲ್ಲಿ ಸ್ಟಾಪ್ ಇಲ್ಲ. ನಾವೀಗ ಉಡುಪಿಗೆ ಹೋಗ್ಬೇಕಾದ್ರೆ ಕಡಪಾಡಿಯಿಂದ ಪಿಕಪ್ ಮಾಡಿ ಅವರು ಉಡುಪಿಗೆ ಡ್ರಾಪ್ ಮಾಡ್ತಾರೆ. ಅದೇ ನಾವು ಉಡುಪಿಯಿಂದ ಕಡಪಾಡಿಗೆ ಬರ್ಬೇಕಾದ್ರೆ ಸ್ಟಾಪ್ ಸ್ಟೇಜ್ ಇದು ಹಣ ತಗೊಳ್ತಾರೆ. ಹೌದಾ, ಕಡಪಾಡಿ ಸ್ಟೇಜ್ ಅಂತ ಹೇಳಿದ್ರೆ ಬೈಲಿಕ್ಕೆ ಶುರು ಮಾಡ್ತಾರೆ. ನಾನು ಕೂಡ ಸಾರ್ವಜನಿಕ ಹೋದವ, ಅರ್ಜೆಂಟ್ ಇದೆ ಅಂತ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತೇವೆ. ಟಿಕೆಟ್ ಮಾತ್ರ ಏನ್ ಮಾಡ್ತಾರೆ, ಹಾಫಿನ ಟಿಕೆಟ್ ತಗೊಳ್ತಾರೆ. ಲೋಕಲ್ ಇಲ್ವ ಅಂತ ಹೇಳ್ತಾರೆ. ಅದೇ ಹೋಗುವಾಗ ಉಡುಪಿಗೆ ಹೋಗುವಾಗ ಯಾಕೆ ಇವ್ರು ಹೇಳುದಿಲ್ಲ ಲೋಕಲ್ ಇದ್ರೆ ಅದ್ರಲ್ಲಿ ಹೋಗಿ, ಅಲ್ಲಿ ಯಾಕೆ ಅವ್ರು ಪಿಕಪ್ ಮಾಡ್ಬೇಕು? ಅವರು ಸೀದಾ ಹೋಗ್ಬೋದಲ್ಲ, ಡೌನ್ ಮಾಡಿ ಸೀದಾ ಹೋಗ್ಬೋದು ಅವರಿಗೆ. ಅವರಿಂದ ಬಂದು ಕೂಡ ಬ್ಲಾಕ್ ಆಗ್ತದೆ. ಈಗ ಲೋಕಲ್ ನವರಿಗೆ ಒಳಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಜನ ನಿಲ್ಲಿಸಿದ್ರೆ, ಕಟ್ಪಾಡಿ ಅವರಿಗೆ ಎಕ್ಸ್ಪ್ರೆಸ್ ಪಿಕಪ್ ಇಲ್ಲ ಅಂತ ಹೇಳಿದ್ರೆ ಜನಗಳು ಆಟೋಮೆಟಿಕ್ ಆಗಿ ಒಳಗಡೆ ಬಸ್ ಸ್ಟ್ಯಾಂಡ್ ಬಸ್ಸಿಗೆ ಕಾಯ್ತಾರೆ, ಸರ್ವಿಸ್ ಮತ್ತೆ ಸಿಟಿ ಬಸ್ಸಿಗೆ ಕಾಯ್ತಾರೆ. ಹಾಗೆ ಯಾರಿಗೆ ಕೂಡ ಅಲ್ಲಿ ಬ್ಲಾಕ್ ಕೂಡ ಆಗುದಿಲ್ಲ, ಯಾರಿಗೆ ಕೂಡ ಪ್ರಾಬ್ಲಮ್ ಕೂಡ ಆಗುದಿಲ್ಲ. ಸರಿ ಓಕೆ ಪ್ರಸನ್ನ, ಓಕೆ, ಒಳ್ಳೆ ಉತ್ತಮ ಅನಿಸಿಕೆ ನೀಡಿದರೆ. ಅವರು ಒಳ್ಳೆ ಅನಿಸಿಕೆಯನ್ನ ಕೊಟ್ಟಿದ್ದಾರೆ. ಖಂಡಿತ ಸ್ಟೇಜ್ ಖಂಡಿತ ಇಲ್ಲ. ಯಾಕಂದ್ರೆ ಬಸ್ಸಿನವರು ಇವತ್ತು ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಕಟ್ಪಾಡಿಯ ಜನರ ಹತ್ರ ಇವತ್ತು ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಇದ್ರ ಬಗ್ಗೆ ಕಟ್ಪಾಡಿಯಲ್ಲಿ ಸುಮಾರು ಸಭೆಗಳು ಕೂಡ ಆಯ್ತು. ನಮ್ಗೆ ಕಟ್ಪಾಡಿ ಸ್ಟೇಜ್ ಕೊಡ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಎಕ್ಸ್ಪ್ರೆಸ್ ಗೆ ಬಸ್ ಸ್ಟ್ಯಾಂಡ್ ಇದು ಸ್ಟಾಪ್ ಇಲ್ಲ, ಸ್ಟೇಜ್ ಇಲ್ಲ. ಅದು ಆಗಿದೆ ಅಂತ ಹೇಳಿ ಆಗಿದೆ, ಪೇಪರ್ ಎಲ್ಲ ನಾವು ನೋಡಿದ್ದೇವೆ. ಆದ್ರೂ ಅವರು ಈಗ ಇವರು ಹೇಳಿದ ಹಾಗೆ ನಾವು ಉಡುಪಿಯಿಂದ ಕಟ್ಪಾಡಿಗೆ ಬರ್ಬೇಕಿದ್ರೆ ಹತ್ತಿಸ್ಕೊಳ್ತಾರೆ ಟಿಕೆಟ್ ಕಾಪಿನದ್ದು. ಹಾಗೆ ಕಟ್ಪಾಡಿಯಿಂದ ಉಡುಪಿಗೆ ಹೋಗ್ಬೇಕಿದ್ರೆ ಕೆಲವರು ಟಿಕೆಟ್ ಕೊಡ್ತಾರೆ, ಕೆಲವರು ಟಿಕೆಟ್ ಕೊಡುದಿಲ್ಲ. ಅದ್ರ ಸಹ ಪಿರಿ ಮಾಡ್ತಾರೆ. ಅದು ಕೂಡ ಏನೋ ಅದು ಅವರದ್ದು. ಇದಕ್ಕೆ ನಾನು ಹೇಳೋದು, ನಾನು ಆವಾಗಲೇ ಹೇಳಿದ್ದೆ, ಈ ಸಾರಿಗೆ ಅಂದುಕೊಳ್ಳಿ ಅದಕ್ಕೆ ಬರುವಂತ ವ್ಯವಸ್ಥೆ ಸಾರಿಗೆ ಪ್ರಾಧಿಕಾರ RTO ಅವರು ಇದಕ್ಕೆ ಕಠಿಣವಾದಂತ ಒಂದು ನಿರ್ದಾಕ್ಷಿಣ್ಯವಾದಂತ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂದ್ರೆ ಒಂದು ಜನರ ಒಂದು ಮುಖವನ್ನು ನೋಡಿ ಆದ್ರೆ ಅವರು ಇನ್ನು ನಾಳೆಯಿಂದ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಕಟ್ಪಾಡಿಯಲ್ಲಿ ಶಾಲೆ ಕಾಲೇಜು ಎಲ್ಲಾ ವ್ಯವಸ್ಥೆ ಇದೆ ಅಲ್ಲಿ ನೋಡಿ. ದಿನಾ ಬೆಳಗಾತಾದ್ರೆ ಸಮಸ್ಯೆಗಳು ತುಂಬಾ ಇದೆ ಅಲ್ಲಿ. ನಾನು ಹೇಳ್ತಾ ಇದ್ದೇನೆ, ಒಂದು ದಿವಸ ಬಂದು ಇವರು RTO ಅವರು ಬಂದು ಒಂದು ದಿವಸ ನಿಲ್ಲಿ, ಅವರಿಗೆ ಅಲ್ಲಿಯ ಸಮಸ್ಯೆ ಏನಂತೇಳಿ ಖಂಡಿತವಾಗಿ ಗೊತ್ತಾಗ್ತದೆ. RTO ನೋಡಿ, RTO ಮೊನ್ನೆ ಬಂದಿದ್ದಾರೆ. ಯಾವಾಗ 1-2-3 ತಿಂಗಳ ಮುಂಚೆ ಕಡ್ಪಾಡಿಗೆ ಬಂದು
ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಆಟೋದವರೆಗೆ. ಯಾಕಾಗಿ? ಯಾಕಂತೇಳಿ ಅಲ್ಲಿ ನಮ್ಗೆ ಸ್ವಲ್ಪ ಜಟಾಪಟಿ ಇತ್ತಲ್ಲ, ವರ್ತಕರ ಸಂಘದ್ದು ಆಟೋ ರಿಕ್ಷಾ ಚಾಲಕರದ್ದು. ಆ ಇದರಲ್ಲಿ ವರ್ತಕರ ಸಂಘದವರು RTOಗೆ ಎಲ್ಲ ಇದು ಮಾಡಿ ಇನ್ಫಾರ್ಮೇಶನ್ ಕೊಟ್ಟು ಇಲ್ಲಿ ಎಲ್ಲರ ಚೆಕ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕೂಡ ಯಾವುದು ರಿಸರ್ವ್ ಅನ್ನು ತಂದಿಟ್ಟಿದ್ದಾರೆ. ಏನು ಇಲ್ಲಿ ಎಲ್ಲ ಇದು ಮಾಡ್ಕೊಂಡು ಬಂದಿದ್ದಾರೆ, ಕದ್ಕೊಂಡು ಬಂದಿದ್ದ ಆಟೋಗಳು ಇರುವುದಾ ಕಟ್ಪಾಡಿಯಲ್ಲಿ? ಎಲ್ಲರೂ ಹಣ ಕೊಟ್ಟ ಆಟೋ ದುಡಿಲಿಕ್ಕೆ ಬಂದವರು ಅವರನ್ನು ಇದು ಮಾಡಿ ಇಲ್ಲಿ ನಮ್ಗೆ RTOದವ್ರದ್ದು ಬಂದು ಅದೇ ಲಾಸ್ಟ್ ಟೈಮ್ ನಿಮ್ಮ ಜಗಳ ಬಿಡಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ. ACB ಮೊನ್ನೆ ಏನೋ ಸಿಕ್ಕಿ ಬಿದ್ದಿದ್ರಲ್ಲ ವರ್ಣೇಕರ್, ಅವರು ಸ್ವತಃ ಕಟ್ಪಾಡಿ ಬಂದು ಒಂದು ಆಟೋಗೆ ಒಂದು ಎಲ್ಲ ನಮ್ದು 150 ಆಟೋದಲ್ಲಿ ಒಂದು 6 ಆಟೋದು ಏನೋ ರೆಕಾರ್ಡ್ ಚೂರು ಹೆಚ್ಚು ಕಮ್ಮಿ ಇತ್ತು, ಆದ್ರೂ ಸಹ ಸರಿ ಮಾಡ್ಕೊಂಡಿದ್ದಾರೆ. ಇವರು 2,000 ರೂಪಾಯಿ ಫೈನ್ ಹಾಕಿದ್ದಾರೆ ಒಂದೊಂದು ಆಟೋಗೆ. ಇದೆಲ್ಲ ನ್ಯಾಯವಾ? ಇದಕ್ಕೆ ಬರಬೇಕು. ಉಡುಪಿ RTO ಅವ್ರ ಲೈನ್ ಅಲ್ಲಿ ಇದ್ದಾರೆ, ನಾನು ಅವರೊಂದಿಗೆ ಮಾತಾಡ್ಬೇಕು ಸರ್. ಕರೆ ಕಟ್ಟಾಯ್ತು. ಹೇಳಿ ಹನೀಫ್ ಅವರು. ಅಲ್ಲ, ಇದಕ್ಕೆ ಬರಬೇಕು, ಇಂಥ ಸಮಸ್ಯೆಗೆಲ್ಲ ಬರುದಿಲ್ಲ. ಯಾರೋ ಹೇಳಿದ ಮಾತಿಗೆ ಆಟೋದವರಿಗೆ ಏನು 500 ರೂಪಾಯಿ 1,000 ರೂಪಾಯಿ ಬಾಡಿಗೆ ಮಾಡೋದಕ್ಕೆ ದಿವಸಕ್ಕೆ 2,000 ರೂಪಾಯಿ ಅವ್ರ ಫೈನ್ ಕಟ್ಲಿಕ್ಕೇನು? ಇದು ಅವ್ರಿಗೆ ಕಾಣ್ತದಾ? ರಿಸರ್ವ್ ತಂದು ಬಿಟ್ಟು ರಿಸರ್ವ್ ನಿಲ್ಸಿ ಆ RTO ಬಂದು RTOನೇ ಡೈರೆಕ್ಟ್ ಸ್ಟ್ಯಾಂಡ್ಗೆ ಬಂದು ಒಂದು ಇದು ಇದು ಒಳ್ಳೆ ಕೆಲಸವಾ ರೈಡ್ ಮಾಡುದಂದ್ರೆ? ಹನೀಫ್ ಅವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದು ಯಾವ ರೀತಿ ಬಂದಿದ್ದಾರೆ ಏನಂತೇಳಿ ನನಗೆ ಅದರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಯಾವ ರೀತಿ ಬಂದಿದ್ದಾರೆ ಅಂತ ಹೇಳಿ. ಅವರು ರಿಸರ್ವ್ ತಂದಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನಿಜವಾಗ್ಲು ಎಲ್ಲ ಇಡೀ ಕಟ್ಪಾಡಿ ಆಗಿರ್ಬೋದು ವಿಚಾರ. ಅದೇ ರೀತಿ ನಾನು RTO ಅವ್ರ ಹತ್ರ ಪುನರಪಿ ಮನವಿ ಮಾಡೋದು, ಲಾಸ್ಟ್ ಟೈಮ್ ಹೇಗೆ ಬಂದು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರ, ನಾನು ಹೇಳಿದೆ ಒಂದು ದಿವಸ ಬಂದು ಅಲ್ಲಿ ಮಾನ್ಯ ಸಾರಿಗೆ ಪ್ರಾಧಿಕಾರದವರು ಒಂದು ನಿಲ್ಲಿ RTO ಅಧಿಕಾರಿಗಳು ನಮ್ಮೊಂದಿಗೆ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಸ್ಪಂದನ ಟಿವಿಯಿಂದ ಸರ್. ನಮ್ಮ ಚಾನೆಲ್ ನೋಡ್ತಿದ್ದೆ ಗೊತ್ತಿರ್ಬೋದು, ಉಡುಪಿಯ ಕಟ್ಪಾಡಿ ಸರ್. ನಿಮ್ಗೆ ಕಟ್ಪಾಡಿ ಹೃದಯ ಭಾಗದಲ್ಲಿ ಬಸ್ಸುಗಳು ಎಲ್ಲೆಂದ್ರಲ್ಲಿ ನಿಲ್ತಾ ಇದೆ ಸರ್. ಬಸ್ ಸ್ಟ್ಯಾಂಡ್ಗಳು ಅಲ್ಲಿ ಗ್ರಾಮ ಪಂಚಾಯತ್ನವರು ಅಷ್ಟು ಸುಸಜ್ಜಿತವಾದಂಥ ಬಸ್ ಸ್ಟ್ಯಾಂಡ್ ಕಟ್ಟಿಸಿದ್ದಾರೆ. ಆದರೂ ಕೂಡ ಲೋಕಲ್, ಎಕ್ಸ್ಪ್ರೆಸ್ ಮತ್ತು ಸಿಟಿ ಬಸ್ ಅಲ್ಲೆಲ್ಲೆಲ್ಲೇ ನಿಲ್ತಾ ಇದೆ. ಅದಕ್ಕೊಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ನಾವು ಒಂದು ಸುಸಜ್ಜಿತ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಗ್ರಾಮ ಪಂಚಾಯತ್ ಮತ್ತು ಸಾರ್ವಜನಿಕರು ಒಕ್ಕಲರಿನಿಂದ ಒಂದು ಹೇಳ್ತಾ ಇದ್ದಾರೆ ಸರ್. ಏನು ಇದು ಆಕ್ಷನ್ ತಗೊಳ್ತೀರಿ ಸರ್? ಇದು ಮತ್ ಸರ್ ಮತ್ತೊಂದು ವಿಷಯ ಹೇಳಿ ಸರ್. ಕಡಪಾಡಿಯ ಒಳಗಿನ ಪೇಟೆಯಲ್ಲಿ ಮುಂಚೆ ಬಸ್ ಸ್ಟ್ಯಾಂಡ್ ಇತ್ತು. ಅಲ್ಲಿ ಸರ್ವಿಸ್ ಬಸ್ಸುಗಳು ಮತ್ತು ಸಿಟಿ ಬಸ್ಸುಗಳು ಬರ್ತಾ ಇತ್ತು. ಏನೋ ಒಂದು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಿಂದಾಗಿ ಸ್ವಲ್ಪ ತೊಂದರೆ ಆಗಿ ಬರುವುದು ಸ್ವಲ್ಪ ನಿಂತಿತು. ಆದರೂ ಕೂಡ ಇವತ್ತಿಗೆ ಇಷ್ಟು ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆ ಆಗಿದೆ. ಆದರೂ ಕೂಡ ಸಿಟಿ ಬಸ್ ಮತ್ತು ಸರ್ವಿಸ್ ಬಸ್ ಸ್ಟ್ಯಾಂಡ್ಗಳು ಮುಂಚಿನ ಹಾಗೆ ಬರ್ತಾ ಇಲ್ಲ. ಇದರಿಂದಾಗಿ ದೊಡ್ಡ ತೊಂದರೆ ಅಂತ ಹೇಳ್ತಾರೆ ಸರ್. ಹೌದು, ಪೊಲೀಸರಿಂದ ಮಾಹಿತಿ ತಗೊಂಡು ಅದರ ಬಗ್ಗೆ ಮತ್ತೊಂದು ವಿಷಯ ಹೇಳಿದ್ರೆ ಸರ್, ಇದು ನಿಮ್ಮಿಂದಲೇ ಆಗ್ಬೇಕು. ಯಾಕಂತ ಹೇಳಿ ಗ್ರಾಮ ಪಂಚಾಯತ್ನವರು ಆದಷ್ಟು ನಿಮ್ಗೆ ಸಹಕಾರ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಪೊಲೀಸ್ನವರು ಸಹ ಅಲ್ಲಿ ಹಗಲಿರುಳು ಒಂದು ಶ್ರಮ ಪಡ್ತಾ ಇದ್ದಾರೆ. ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಸಹ ಇದಕ್ಕೆ ಕೈ ಜೋಡಿಸ್ತಾ ಮತ್ತೆ ತಮ್ಮಿಂದ ಒಂದು ನಿರೀಕ್ಷೆಯನ್ನು ಬಯಸ್ತಾ ಇದ್ದಾರೆ ಸರ್ ಎಲ್ಲರೂ ಕೂಡ. ಯಾಕಂತ ಹೇಳಿದ್ರೆ ಶೀಘ್ರವಾಗಿ ಆಗ್ಬೇಕು. ನಾವು ಕಳೆದ ವಾರದಲ್ಲಿ ಗಮನಿಸಬೇಕಾದ್ರೆ ಒಂದು ಹೆಂಗಸು ಬಸ್ಸಿಂದ ಬಿದ್ದು ಗಾಯಗೊಂಡಿದೆ. ಈ ಹಿಂದೆ ಕೂಡ ಒಂದು ಆಕ್ಸಿಡೆಂಟ್ ಆಗಿದೆ. ಮತ್ತೊಂದು ಲಾರಿ ಅಡಿಯಲ್ಲಿ ಒಬ್ಬ ಬೈಕ್ ಸವಾರ ಒಂದು ಬಿದ್ದಿದ್ದಾನೆ. 5 ಗಂಟೆಗೆ ಆಕ್ಸಿಡೆಂಟ್ ಆಗಿದೆ. ಅಪಘಾತ ವಲಯವಾಗಿ ಬೆಳೀತಾ ಇದೆ. ತುಂಬಾ ಒಂದು ಜನರ ಜೀವದ ಪ್ರಶ್ನೆ ಆಗಿದೆ ಸರ್. ಇದಕ್ಕೆ ನೀವು ಸಾಕಷ್ಟು ಬೇಗನೆ ಒಂದು ಕ್ರಮ ಕೈಗೊಳ್ಬೇಕಂತ ನಾವು ಹೇಳ್ತೇವೆ ಸರ್ ಇಲ್ಲಿ. ಮತ್ತೊಂದು ಮಾತಾಡ್ಲಿಕ್ಕಿದ್ದಾರೆ ಸರ್ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು. ಒಂದು ಹೇಳಿ ಸರ್. ಸರ್, ನಿಮ್ಮ ಹತ್ರ ನಂದೊಂದು ಮನವಿ ಸರ್, ರಿಕ್ವೆಸ್ಟ್ ಪಂಚಾಯತ್ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ. ಯಾಕಂದ್ರೆ ಸರ್, ಅಲ್ಲಿ ಸರ್ವಿಸ್ ಬಸ್ ಒಳಗೆ ಬರಬೇಕು, ಸಿಟಿ ಬಸ್ ಹೇಗೆ ಬರುವುದು ಹೋಗುದೆ, ಹಾಗೆ ಎಕ್ಸ್ಪ್ರೆಸ್ ಎಲ್ಲಿ ನಿಲ್ಬೇಕು ಅಲ್ಲೇ ಒಂದು ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಮಾಡ್ಬೇಕು ಸರ್. ಈಗ ಮ್ಯಾಂಗ್ಳೂರಿಗೆ ಹೋಗುವ ಬಸ್ ಅಲ್ಲಿ ದುರ್ಗಾ ಮೆಡಿಕಲ್ ಉಂಟು, ಅದರ ಹಿಂದೆ ಶಿರ್ವಕ್ಕೆ ಹೋಗುವ ರಸ್ತೆ, ಅಲ್ಲಿ ಅವುಗಳ ಆಗುವುದಕ್ಕೆ ಅವರ ಎಕ್ಸ್ಪ್ರೆಸ್ನವರೇ ಒಂದು ಕಾರಣ. ಆದ್ದರಿಂದ ಅಲ್ಲಿ ಮುಂದೆ ಕೆನರಾ ಬ್ಯಾಂಕಿನ ಪಕ್ಕದಲ್ಲಿ ಒಂದು ಸಾಧಾರಣ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ದಾರೆ ಹೆದ್ದಾರಿ ಪ್ರಾಧಿಕಾರದವರು. ಅದು ಅರ್ಧಂಬರ್ಧ ಆಗಿದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಪಂಚಾಯತಲ್ಲಿ ಅವರಿಗೆ ಮನವಿಯನ್ನು ಕೊಟ್ಟು ಆದಷ್ಟು ಶೀಘ್ರದಲ್ಲಿ ಆ ಬಸ್ಸು ತಂಗುದಾಣವನ್ನು ನಿರ್ಮಾಣ ಮಾಡುವಲ್ಲಿ ನಾವು ಕೂಡ ಕೈ ಜೋಡಿಸ್ತೇವೆ. ಆದ್ದರಿಂದ ಸರ್, ದಯಮಾಡಿ ನಾಳೆಯಿಂದ ತಾವು
ಎಲ್ಲ ಸಮಿಶ್ರದಲ್ಲಿ ನಾವು ಕೈಗೊಳ್ತೀವಿ. ಹೌದು ಸರಿ ಸರಿ. ಸಮಿಶ್ರತೆಯಲ್ಲಿ ಬರಬೇಕಂತ ಒಂದು ನಿರ್ಣಯ ಆಗಿತ್ತು. ಹೌದು, ನಿರ್ಣಯ ಆಗಿದೆ, ಅದು ಕೂಡ ಬರ್ತಾ ಇಲ್ಲ. ಬರ್ತಾ ಇಲ್ಲ, ಡೈರೆಕ್ಷನ್ ಕೊಟ್ಟಿದ್ರು. ಹೌದು. ಮತ್ತೆ ಅವರೇನಾದ್ರು ಹೈವೇಲಿ ಬರ್ತಾ ಇದ್ರೆ ಅದಕ್ಕೆ ನಾವು ಕ್ರಮ ಕೈಗೊಂಡು ಸೂಕ್ತ ಕ್ರಮ. ಮತ್ತೊಂದು ಸರ್, ಇಲ್ಲಿ ಮತ್ತೊಂದು ಸಮಸ್ಯೆ ಹೇಳಿದೆ, ಇದು ಕಡಪಾಡಿ ಮಾತ್ರ ಅಲ್ಲ, ನಾವು ಹೆದ್ದಾರಿ ಮತ್ತು ಸರ್ವಿಸ್ ರಸ್ತೆಗಳಿಗೆ ಗಮನಿಸುವ ಅಲ್ಲಲ್ಲಿ ಬ್ಯಾರಿಕೇಡ್ಗಳು ಇಡುವುದರಿಂದ ಸಾಕಷ್ಟು ಒಂದು ಆಕ್ಸಿಡೆಂಟ್ ಅಪಘಾತಗಳು ಆಗ್ತಾ ಇದೆ. ಇದಕ್ಕೆ ಕೂಡ ನಾವು ಸಾಕಷ್ಟು ನೀವು ಕ್ರಮ ಕೈಗೊಳ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಿದ್ದೀನಿ ಸರ್ ನಾನು. ಸರಿ ಸರಿ. ಓಕೆ ಸರ್, ಓಕೆ, ಖಂಡಿತ ಖಂಡಿತ, ಆದಷ್ಟು ಬೇಗ ನಿಮ್ಮ ನಿರೀಕ್ಷೆಯಲ್ಲಿ ಇಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. RTO ಕೂಡ ಕರೆಗೆ ಸಿಕ್ಕಿ ನೋಡಿ, ನಾವು ಇವತ್ತು ಇಲ್ಲಿ ಚರ್ಚೆ ಮಾಡಿದ್ದನ್ನ ನಮ್ಮ ಮಾನ್ಯ ಪ್ರಾಧಿಕಾರದವರು ಕೂಡ RTO ಅವರು ಕೂಡ ಗಮನಕ್ಕೆ ಗಮನಿಸಿದ್ದಾರೆ. ಖಂಡಿತವಾಗಿಯೂ ನಾನು ಈ ಸಂದರ್ಭದಲ್ಲಿ ಕಟ್ಪಾಡಿ ಪಂಚಾಯತ್ನ ಪರವಾಗಿ, ಕಟ್ಪಾಡಿಯ ಸಾರ್ವಜನಿಕರ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಾವು ಏನು ಇವತ್ತು ಚರ್ಚೆ ಮಾಡಿದ್ದೇವೆ ಸ್ಪಂದನ ಚಾನೆಲ್ನಲ್ಲಿ, ಅದನ್ನು ವೀಕ್ಷಣೆ ಮಾಡಿದ್ದಾರೆ. ನಾನು ಅವರಿಗೆ ಹ್ಯಾಟ್ಸ್ ಆಫ್ ಕೊಡ್ಬೇಕು. ಯಾಕಂದ್ರೆ ನನ್ನ ಗಮನಕ್ಕೆ ಇವತ್ತು ಬಂದು ಹೇಳಿದ್ರು, ಅವರ ಗಮನಕ್ಕೆ ಬಂದಂತ ಹೇಳಿದ್ದಾರೆ. ಬಹಳ ಒಂದು ಸಂತೋಷದ ವಿಚಾರ. ನಾವು ನಾಳೆ ನಿರೀಕ್ಷೆ ಮಾಡ್ತಾ ಇದ್ದೇವೆ, ನಾಳೆಯಿಂದಲೇ. ಯಾಕಂದ್ರೆ ಮಳೆಗಾಲ ಕೂಡ ಸ್ಟಾರ್ಟ್ ಆರಂಭ ಆಯ್ತು. ಮಳೆಗಾಲ ಒಂದು ತಿಂಗಳ ಮಳೆಗಾಲ ಹೋಯ್ತು. ಆದ್ರೆ ಏನೇ ಇರ್ಲಿ, ಮಳೆಯ ಒಂದು ಲಕ್ಷಣಗಳು ಇವತ್ತು ನಿನ್ನೆ ಆಗ್ತಾ ಉಂಟು. ನಾಳೆಯಿಂದಲೇ ಬಂದು ಅವರು ಖಂಡಿತವಾಗಿಯೂ ನಮ್ಮೊಂದಿಗೆ ಕೈ ಜೋಡಿಸಿದ್ರೆ ನಾವು ಒಂದು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅಂತ ಹೇಳಲಿಕ್ಕೆ ಒಂದು ಇಚ್ಛೆ ಪಡ್ತಾ ಇದ್ದೇನೆ. ಹಾಗೇನೆ ಹೇಳಲಿಕ್ಕೆ ಹೋದ್ರೆ ತುಂಬಾ ಇದೆ. ಈ ಸ್ವಚ್ಛತೆಯ ಬಗ್ಗೆ ಒಂದು 2 ನಿಮಿಷ ನಾನು ಹೇಳಬೇಕಾಗ್ತದೆ. ಯಾಕಂದ್ರೆ ಪಂಚಾಯತ್ ನಾವು ಕಸಕ್ಕೋಸ್ಕರ ಎಷ್ಟೋ ಲಕ್ಷವನ್ನು ಇವತ್ತು ನಾವು ವ್ಯಯ ಮಾಡ್ತಾ ಇದ್ದೇವೆ. ಅದು ಅಭಿವೃದ್ಧಿಗೆ ಹೋಗುವಂತ ಹಣ ಇವತ್ತು ಕಸಕ್ಕೆ ಹೋಗ್ತಾ ಇದೆ. ಅಲ್ಲಿ ನಮಗೆ ಕಸ ಹಾಕ್ಲಿಕ್ಕೆ ಕೂಡ ಒಂದು ಸಮಸ್ಯೆ ಇದೆ, ಜಾಗದ ಒಂದು ಸಮಸ್ಯೆ ಇದೆ. ಅದನ್ನು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುವುದು ಏನಂದ್ರೆ, ಅಲ್ಲಿ ಚೊಕ್ಕಾಡಿ ರೈಲ್ವೆ ಬ್ರಿಡ್ಜ್ ಇರ್ಬೋದು, ಮಣಿಪುರ ರೈಲ್ವೆ ಬ್ರಿಡ್ಜ್ ಇರ್ಬೋದು, ಬೇರೆ ಬೇರೆ ನಮ್ಮ SVS ಜೂನಿಯರ್ ಕಾಲೇಜಿನ ಪಕ್ಕ ಒಂದು ಮಸೀದಿಯ ಮುಂಭಾಗ ಇರ್ಬೋದು, 3 ಕಡೆ ಜನರು ಪಾಯಿಂಟ್ ಮಾಡ್ಕೊಂಡು ಇವತ್ತು ಕಸ ಹಾಕ್ತಾ ಇದ್ದಾರೆ. ಚೊಕ್ಕಾಡಿ ರೈಲ್ವೆ ಬ್ರಿಡ್ಜಿನ ಹತ್ರ ಇವತ್ತು ತೆಗೆದ್ರೆ, ಈಗ ರಾತ್ರಿ ತೆಗೆದ್ರೆ ನಾಳೆ ಬೆಳಿಗ್ಗೆ ಅಷ್ಟೇ ಕಸ ಇರ್ತದೆ. ನೀವು ಹೋಗಿ ಬರುವಂತ ಒಂದು ಗಮನಿಸ್ತೀರಿ. ಹಾಗೆ ಮಣಿಪುರ ಬ್ರಿಡ್ಜ್ ಇರ್ಬೋದು, ನಮ್ಮ SVS ಶಾಲೆ ಪಕ್ಕ ಇರ್ಬೋದು, ಅದು ಯಾರು ಹಾಕ್ತಾರೆ ಅಂದ್ರೆ ಆ ಭಾಗದ ಜನರು ಹಾಕುದಿಲ್ಲ. ಈ ಬೆಳಿಗ್ಗೆ ವಾಕಿಂಗ್ ಹೋಗುವವರು, ರಿಕ್ಷಾದಲ್ಲಿ ಹೋಗುವವರು, ಬೈಕಲ್ಲಿ ಹೋಗುವವರು, ಎಲ್ಲ ಕಾರಲ್ಲಿ ಹೋಗುವವರು ಎಲ್ಲ ಅವರೇ ಬಿಸಾಡಿ ಹೋಗುದು. ಗ್ಲಾಸ್ ಡೌನ್ ಮಾಡ್ತಾರೆ, ಅಲ್ಲೇ ಬಿಸಾಡ್ತಾರೆ. ಎಷ್ಟೋ ನಾವು ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ನಮಗೆ ಕೆಲವೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ನಮ್ಮಿಂದ ಎಷ್ಟು ಸಾಧ್ಯತೆ ಉಂಟಾ ಸ್ವಚ್ಛತೆಯ ಮಟ್ಟಿಗೆ ನಾವು ಪಂಚಾಯತ್ ಅದರ ಹಿಂದೆ ಹೋಗ್ತಾ ಇದೆ, ಎಲ್ಲರ ಒಂದು ಸಹಕಾರವನ್ನ ತಕೊಂಡು. ಹಾಗೆ ಆಗ ಜಯಶ್ರೀ ಮೇಡಮ್ ಅವರು ಒಂದು ಮನವಿ ಮಾಡಿದ್ರು, ಏನು ಫ್ಲಾಟಿನ ನೀರುಗಳೆಲ್ಲ, ಮನೆ ನೀರುಗಳೆಲ್ಲ ಚರಂಡಿಗೆ ಹೋಗ್ತಾ ಇವೆ ಅಂತ ಹೇಳಿ. ಖಂಡಿತವಾಗಿ ಹೋಗ್ತಾ ಇವೆ. ಮತ್ತೊಂದು ಪಳ್ಳದಲ್ಲಿ ಏನೋ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಅದು ಯಾಕೆಂದ್ರೆ ಅದು ಹೇಳ್ತೇನೆ, ಈ ಚರಂಡಿ ಇರುವುದು ಖಾಲಿ ಮಳೆಗಾಲದ ನೀರು ಹೋಗ್ಲಿಕ್ಕೆ ಮಾತ್ರ. ಇವತ್ತು ನಾವು ಕೂಡ ಗಮನಿಸ್ತಾ ಇದ್ದೇವೆ. ಸಂಬಂಧಪಟ್ಟವರಿಗೆ ನಾವು ಪಂಚಾಯತಿನ ನೋಟಿಸ್ ಕೂಡ ಮಾಡಿದ್ದಾರೆ. ಈಗ ಬಹುಮಡಿ ಕಟ್ಟಡಗಳೆಲ್ಲ ಆಗ್ಲಿಕ್ಕೆ ಹೋಗಿ ಸ್ವಲ್ಪ ಸಮಸ್ಯೆಗಳು, ಎಲ್ಲ ಬಹುಮಡಿ ಕಟ್ಟಡ ಅಂತ ನಾನು ಹೇಳಿಕ್ಕೆ ಹೋಗುದಿಲ್ಲ. ಕೆಲವೊಂದು ಬಹುಮಡಿ ಕಟ್ಟಡಗಳಿವೆ, ಅಲ್ಲಿ ವ್ಯವಸ್ಥೆಗಳೇ ಇಲ್ಲ. ಅಲ್ಲಿ ಅವರ ಆರೋಗ್ಯ ಕೂಡ ಸರಿ ಇರುವುದಿಲ್ಲ ಆ ಫ್ಲಾಟ್ ನಲ್ಲಿ ಇದ್ದವರದ್ದು. ಅಲ್ಲಿ ಮುಂಚೆ ಈ ಸೈಡ್ ಅಲ್ಲಿ ಒಂದು ಇಮೇಜ್ ಪ್ಯಾಲೇಸ್ ಉಂಟು, ಅದು ಭಾರಿ ಪ್ರಾಬ್ಲಮ್ ಆಗ್ತಾ ಇತ್ತು ಲಾಸ್ಟ್ ಟೈಮ್ ಎಲ್ಲ, ಹೋದ 1 ವರ್ಷದ ಹಿಂದೆ. ಅಲ್ಲಿ ಪಂಪ್ ಎಲ್ಲ ನಾವು ಸೀಸ್ ಮಾಡಿ ಪಂಚಾಯತ್ ಅಲ್ಲಿ ಇಟ್ಟು ಕಡೆಗೆ ಅವರು ಏನೊಂದು ತಾತ್ಕಾಲಿಕವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ಬಹುಮಡಿ ಕಟ್ಟಡ ಅವರ ಹತ್ರ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ದಯಮಾಡಿಯೂ ನೀವು ನಿಮ್ಮ ಏನು ಫ್ಲಾಟ್ನ ಗಲೀಜು ನೀರಿದೆ, ವೇಸ್ಟೇಜ್ ನೀರಿದೆ, ಖಂಡಿತವಾಗಿಯೂ ಚರಂಡಿಗೆ ಬಿಡಬೇಡಿ. ಯಾಕಂದ್ರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇವತ್ತು ಬೇರೆ ಬೇರೆ ರೋಗದ ಒಂದು ಲಕ್ಷಣಗಳು ಕಂಡು ಬರ್ತಾ ಉಂಟು. ಡೆಂಗ್ಯೂ ಇರ್ಬೋದು, ನಿಫಾ ಇರ್ಬೋದು, ಬೇರೆ ಬೇರೆ. ಈಗ ಮಳೆಗಾಲ ಅಂದ್ಕೊಂಡ್ರೆ ಜಾಸ್ತಿ ಶುರುವಾಗ್ತದೆ. ಆದ್ರಿಂದ ತಾವು ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನ, ಬಹುಮಡಿ ಕಟ್ಟಡ ಮಾಡಿದವರು ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಜನರ ಆರೋಗ್ಯದ ಕಡೆ ಗಮನವನ್ನು ಕೊಡುವಲ್ಲಿ ತಾವು ಕೂಡ ಒಂದು ಸಹಕರಿಸಬೇಕಂತೇಳಿ ನಾನು ಅವರ ಹತ್ರ ಒಂದು ಮನವಿಯನ್ನ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಅಂತ ಮಾಡಿದ್ರೆ ಇಷ್ಟೊತ್ತಿಗೆ ಮತ್ತೆ ಏನ್ ಗೊತ್ತಾ, ಈ ಕಡ್ಪಾಡಿಯ ಬಗ್ಗೆ, ಕಿರಿಕಿರಿ ಬಗ್ಗೆ ಇದರಲ್ಲಿ ತುಂಬಾ ಮಹತ್ವ ಪಾತ್ರ ನಿಮ್ದಿದೆ. ಚೆನ್ನಾಗಿ ಆ ಪ್ರಮೋದ್ ಸುವರ್ಣ ಯಾವಾಗ ನೋಡಿದ್ರು ಕಡ್ಪಾಡಿಯ ಬಗ್ಗೆ ಕೊಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ತುಂಬಾ ಹ್ಯಾಂಡ್ಸಪ್. ನಾವು ನಿಮ್ಮ ಚಾನಲ್ ಅವರಿಗೆ ಹ್ಯಾಂಡ್ಸಪ್. ಅಂದ್ರೆ ನೀವು ಅದರ ಬಗ್ಗೆ ಫುಲ್ ಗಮನ ಕೊಡ್ತಾ ಇದ್ದೀರಿ. ನಿಮ್ಮೊಟ್ಟಿಗೆ ನಾವು ಸಹಕಾರ, ನಾವು ಯಾವತ್ತೂ ಆಟೋ ಚಾಲಕರು ಇದ್ದೇವೆ.
ಖಂಡಿತ ನಮ್ಮನ್ನು ನಾವು ಸಹಕರಿಸ್ತೇವೆ. ಪ್ರಮೋದ್ ಸುವರ್ಣ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಹಾಗೆ ನಿಮಗೂ ಕೂಡ ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಸ್ಪಂದನ ಚಾನೆಲ್ನವರಿಗೆ, ಯಾಕಂದ್ರೆ ಜನರ ನೀವು ಸಮಸ್ಯೆ ಎಚ್ಚರವನ್ನು ನೀವು ಗಂಟೆಯನ್ನು ಬಾರಿಸ್ತಾ ಕೊಡ್ತಾ ಇದ್ದೀರಿ ಇದ್ದೀರಿ. ಯಾವಾಗಲೂ ಹೀಗಾಗಿದೆ ಅಂತೇಳಿ. ಇದನ್ನಾದ್ರೂ ಜನರು ಒಂದು ಅರಿತು ಕಟ್ಪಾಡಿಯ ಮಹಾಜನತೆ ಎಲ್ಲ ರೀತಿಯಲ್ಲಿಂದು ಏನೋ ಬಸ್ ತಂಗುದಾಣ ಮಾಡಿದಾರ ಎಕ್ಸ್ಪ್ರೆಸ್ನಲ್ಲಿ ಹೋಗುವವರಿಗೆ ಹೇಳಿದ್ ನಾನು, ಅಲ್ಲೇ ನಿಂತು ಮ್ಯಾಂಗ್ಳೂರಿಗೆ ಹೋಗೋ ಬಸ್ ತಂಗುದಾಣ ಇದೆ. ಯಾಕಂದ್ರೆ ಅಲ್ಲಿ ಇವತ್ತು ಸರ್ವಿಸ್ ರೋಡ್ ಕ್ಲಿಯರ್ ಆಗಿಲ್ಲ, ಇವತ್ತಿಗೂ ವರ್ಷಗಳು ಎಷ್ಟೋ ಹಲವಾರು ಹೋಯ್ತು. ಇವತ್ತಿಗೂ ಕಟ್ಪಾಡಿಯಲ್ಲಿ ಒಂದು ಸರ್ವಿಸ್ ರೋಡಿನ ವ್ಯವಸ್ಥೆ ಆಗ್ಲಿಲ್ಲ. ಅದು ಯಾವಾಗ ಆಗ್ತದೆ ಅಂತ ಹೇಳಿ ಇಲೆಕ್ಷನ್ 2 ಆಯ್ತು, ಅದು ಚುನಾವಣೆಗಳು ಬರ್ತವೆ ಹೋಗ್ತವೆ, ಕೆಲಸಗಳು ಮಾತ್ರ ಬಾಕಿ ಆಗಿ ಹಾಗೆ ಉಳ್ಕೊಂಡಿದೆ. ಅದು ಯಾಕಾಗಿ ನಿಂತ್ಕೊಂಡು ನಮ್ಗೆ ಗೊತ್ತಿಲ್ಲ. ನಾನು ಪ್ರಾಧಿಕಾರದವರ ಹತ್ರ ಕೂಡ ಒಂದು ಮನವಿ ಮಾಡ್ತಾ ಇದ್ದೇನೆ, ನಮಗೆ ಕಟ್ಪಾಡಿಯಲ್ಲಿ ಸುಸಜ್ಜಿತವಾದ ಒಂದು ಸರ್ವಿಸ್ ರಸ್ತೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ನಾನು ಅವರ ಹತ್ರ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ. ಚರ್ಚೆಯಲ್ಲಿ ಪಾಲ್ಗೊಂಡ ಇಬ್ಬರಿಗೂ ಸಹ ನಾನು ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕಟ್ಪಾಡಿ ಬಸ್ ಸ್ಟ್ಯಾಂಡ್ ಪ್ರಾಬ್ಲಮ್ ಯಾಕಾಗಿ ಆಗ್ತಿದೆ, ಈ ಸಮಸ್ಯೆ ಎಲ್ಲಿ ಉದ್ಭವಿಸಿದೆ ಅಂತ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ನವರು ಸಹ ಸ್ಪಂದಿಸ್ತೇನೆ ಅಂತ ಹೇಳಿದ್ರು, ಅಧಿಕಾರಿಗಳು ಸಹ ಸ್ಪಂದಿಸ್ತೇನೆ, ಸೂಕ್ತವಾದ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ರು. ಇನ್ನು ಬೇಕಾಗಿರುವುದು ನಿಮ್ಮ ಒಂದು ಬೆಂಬಲ. ಈ ಬೆಂಬಲಕ್ಕೆ ತಾವು ಕೂಡ ಸ್ಪಂದಿಸ್ತೀರಿ ಅಂತ ಹೇಳ್ತಾ ಈ ನೇರ ಪ್ರಸಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.